ಹಾಗೆ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳುವುದು ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಯಾವುದೇ ವ್ಯಕ್ತಿಗತ ಚಿಂತನೆಗಳು ಅಥವಾ ವ್ಯಕ್ತಿಗತ ವಿಚಾರಗಳು ಎಜುಕೇಶನ್ ಸಂತನ್ನು ನಾವು ಮಾಡ್ತಾ ಇಲ್ಲ, ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಏನು ಪಾರ್ಟಿಗಳ ರಾಜಕೀಯ ಪಕ್ಷಗಳ ಕನಸೇನಿದೆ ಅದನ್ನು ಇಲ್ಲಿ ಬಿಂಬಿಸುವಂಥದ್ದು. ಹಾಗೆ ಕಳೆದ 5 ವರ್ಷಗಳಲ್ಲಿ ಏನು ಸಾಧನೆಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ನಾನು ನಿಶ್ಚಿತವಾಗಿ ನನ್ನ ಕಳೆದ 5 ವರ್ಷದ ಅವಧಿಯಲ್ಲಿ ನಡೆದಂಥ ಅಭಿವೃದ್ಧಿಗಳ ಬಗ್ಗೆ ನಿಮಗೆ ಪಟ್ಟಿ ನೀಡ್ತಾ ಇದ್ದೇನೆ. ವಾಜಪೇಯಿ ವಸತಿ ಯೋಜನೆಯಡಿ ಸರ್ಕಾರದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ 2.70 ಅಂದರೆ 2,70,000ದಂತೆ 353 ನೂತನ ಮನೆಗಳ ನಿರ್ಮಾಣ ಆಗಿದೆ. ಅದೇ ರೀತಿ ಅಂಬೇಡ್ಕರ್ ಯೋಜನೆಯಡಿ ಪರಿಶಿಷ್ಟ ಜಾತಿಯಾಗಿ ಪರಿಶಿಷ್ಟ ಪಂಗಡದ 26 ಕುಟುಂಬಗಳಿಗೆ ಈ ಯೋಜನೆಯ ಫಲ ಸಿಕ್ಕಿದೆ. ಅದೇ ರೀತಿ ಬಲ್ಲಮಂಜಲ ವ್ಯಾಪ್ತಿಯಲ್ಲಿ ಸುಮಾರು 4 ಎಕರೆ 20 ಸೆಂಟ್ಸ್ ಜಾಗದಲ್ಲಿ 92 ಕುಟುಂಬಗಳಿಗೆ ಈಗಾಗಲೇ ನಿವೇಶನದ ಗುಜರಾತಿ ಪತ್ರವನ್ನು ನೀಡಿದ್ದೇವೆ. ಹಕ್ಕುಪತ್ರಕ್ಕಾಗಿ ರಾಜೀವ್ ಗಾಂಧಿ ನಿಗಮಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಅದೇ ರೀತಿ ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಸಮಗ್ರ ನೀರಿನ ಈ ಯೋಜನೆಯನ್ನು ಕಳೆದ ಬಾರಿ ಪೂರ್ಣಗೊಂಡಿಲ್ಲ. ಸುಮಾರು 57 ಕೋಟಿಯ ಈ ಯೋಜನೆ ಕಾರ್ಯರೂಪಕ್ಕೆ ಬಹುಶಃ ಮುಂದಿನ ದಿನಗಳಲ್ಲಿ ಸರಿಸುಮಾರು 1 ವರ್ಷದ ಕಾಲಾವಕಾಶ ಪೂರ್ಣವಾಗಿ ಬೇಕಾಗಿದೆ. ಅದೇ ರೀತಿ ನಗರೋತ್ಥಾನದ ಸರ್ಕಾರದ ಅನುದಾನದಲ್ಲಿ ಸುಮಾರು 12.5 ಕೋಟಿ ರೂಪಾಯಿಯ ಕಾಮಗಾರಿ ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ನಡೆದಿದೆ. ಅದೇ ರೀತಿ ನಮ್ಮ ಈ ಒಂದು ನಗರೋತ್ಥಾನದ ಯೋಜನೆ ಅಡಿಯಲ್ಲಿ ಸುಮಾರು 7 ಕೋಟಿ ರೂಪಾಯಿಯನ್ನು ಸಾಮಾನ್ಯ ನಿಧಿಯಲ್ಲಿ ಹಾಗೂ SC STಗಳಿಗೆ ತಲಾ 1 ಕೋಟಿ, ಅದೇ ರೀತಿ ವಿಶೇಷವಾದ ಅನುದಾನವನ್ನು 2 ಕೋಟಿ ಹಾಗೂ ನಮ್ಮ ಅಲ್ಪಸಂಖ್ಯಾತರ ನಿಗಮದ ವತಿಯಿಂದ 1.5 ಕೋಟಿಯನ್ನು ನಮ್ಮ ಸರ್ಕಾರ ಒದಗಿಸಿಕೊಟ್ಟಿದೆ. ಬಹುಶಃ ಈ ದಿನ ನಾನು ನಮ್ಮ ಮಾಜಿ ಸಚಿವರಾದ ರಮಣಾತ್ರಯ್ಯವರ ಸೇವೆಯನ್ನು ನಾನು ಹೇಳಬೇಕಾಗಿದೆ. ಯಾಕಂತ ಹೇಳಿದರೆ ಪುರಸಭಾ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಪ್ರದೇಶದಲ್ಲಿ ಇವತ್ತು ವಾರ್ಡಿನ 23 ಕ್ಷೇತ್ರದ ವಾರ್ಡ್ಗಳಲ್ಲಿ ಕೂಡ ಸಮಗ್ರವಾದ ನೀರು ಹಾಗೂ ವಿದ್ಯುತ್ ದೀಪ ಹಾಗೂ ದಾರಿ ಕಾಂಕ್ರೀಟ್ ರಸ್ತೆಯ ನಿರ್ಮಾಣ ಆಗಿದೆ. ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ 23 ವಾರ್ಡ್ಗಳಿಗೆ ಕೂಡ ನಾವು ಅನುದಾನವನ್ನು ಹಂಚಿಕೊಂಡಿದ್ದೇವೆ. ಅದೇ ರೀತಿ ಇವತ್ತು ಸಾರ್ವಜನಿಕವಾದ ಶೌಚಾಲಯ ಒಳಚರಂಡಿ ಯೋಜನೆ ಅದು ಇವತ್ತು ನಮ್ಮ ಈ ಒಂದು ಮಂಜೂರಾತಿ ಸಿಕ್ಕಿದೆ. ಕಾಮಗಾರಿ ಪ್ರಾರಂಭ ಆಗಿಲ್ಲ, ಮಂಜೂರಾತಿಯನ್ನು ಈಗಾಗಲೇ ಪಡ್ಕೊಂಡಿದ್ದೇವೆ. ಬಹುಶಃ ನಗರೋತ್ಥಾನದ ಒಂದು ಯೋಜನೆ ಅಡಿಯಲ್ಲಿ ಪುರಸಭಾ ವ್ಯಾಪ್ತಿಯ ಎಲ್ಲ ಅಗ್ರಹಾರ, ಚಕ್ರಿಬೆಟ್ಟು, ಬಲ್ಲಮಜಲು, ನಾಂದೋಡಿ ರಸ್ತೆ, ಬಂಟ್ವಾಳ ಪೇಟೆ ರಸ್ತೆ, ಬೋಗೋಡಿ ರಸ್ತೆ, ಪಲ್ಯ, ಕ್ರಾಂತಿ ಅಂಗಡಿ, ಕೈಕುಂಡ್ಯ ಬಹುಶಃ ನಮ್ಮ ಪುರಸಭಾ ವ್ಯಾಪ್ತಿಯ ಎಲ್ಲ ರಸ್ತೆಗಳು ಕಾಂಕ್ರೀಟೀಕರಣಗೊಂಡಿವೆ. ಸಾರ್ವಜನಿಕ ಶೌಚಾಲಯ ಮೆಲ್ಕಾರ್ ಪೇಟೆಯ ಅಭಿವೃದ್ಧಿ ಸುಮಾರು 2,80 ಲಕ್ಷದ ಅನುದಾನದಲ್ಲಿ ನಮ್ಮ ಮೆಲ್ಕಾರ್ ಪೇಟೆಯ ಅಭಿವೃದ್ಧಿಯಾಗಿದೆ. ಅಲ್ಪಸಂಖ್ಯಾತರ ನಿಗಮದಡಿ ಸುಮಾರು 1.5 ಲಕ್ಷ ರೂಪಾಯಿಯ 1.5 ಕೋಟಿ ರೂಪಾಯಿಯ ಅನುದಾನದಲ್ಲಿ ಕೆಲವೊಂದು ನಮ್ಮ ಬಂಟ್ವಾಳ ಕೆಳಗಿನ ಪೇಟೆ, ಶಾಂತಿ ಅಂಗಡಿ, ಬಲ್ಲಮಜಲು ಹಾಗೆ ನಿರ್ದೇಶಿತವಾದ ಪ್ರದೇಶಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ನಾವು ಕಂಡಿದ್ದೇವೆ. SC ST ಪ್ರಥಮ ಬಾರಿಗೆ SC ST ಪಂಗಡದವರಿಗೆ ತಲಾ 1 ಕೋಟಿ ರೂಪಾಯಿಯ ಅನುದಾನವನ್ನು ಕೂಡ ನಮ್ಮ ಸರ್ಕಾರ ನೀಡಿದೆ. ವಿಶೇಷವಾಗಿ ರಮಣಾತ್ರಯ್ಯವರ ಒಂದು ಈ ಪ್ರಯತ್ನದಿಂದ ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳ ಅಭಿವೃದ್ಧಿ ಆಗಿದೆ, ಟ್ರಾನ್ಸ್ಫಾರ್ಮರ್ಗಳ ಅಳವಡಿಕೆ ಆಗಿದೆ, ಎಲ್ಲ ರೀತಿಯ ಅಭಿವೃದ್ಧಿ ಆಗಿದೆ ಅಂತ ಹೇಳಿಕೆ. ಅದೇ ರೀತಿ ನಮ್ಮ BC ರೋಡ್ ಪರಿಸರದಲ್ಲಿ ನಮ್ಮ ಮಿನಿ ವಿಧಾನಸೌಧ, ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ, ಅದೇ ರೀತಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ, KSRTC ಬಸ್ ಸ್ಟ್ಯಾಂಡ್, ಮೆಸ್ಕಾಂ ಆಫೀಸ್, ಅದೇ ರೀತಿ ನಮ್ಮ ಈಗ RTO ಆಫೀಸ್, ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಅಂಬೇಡ್ಕರ್ ಭವನದ ನಿರ್ಮಾಣ ಆಗ್ತಾ ಇದೆ.
ಅದೇ ರೀತಿ ಪಂಚಮಂಗೇಶ್ವರ ಸ್ಮಾರಕದ ಕಟ್ಟಡ ಕೂಡ ಆಗ್ತಾ ಇದೆ. ಈ ರೀತಿ ಬಂಟ್ವಾಳದ ಇತಿಹಾಸದಲ್ಲಿ ಈ ಬಾರಿ ಅತ್ಯಂತ ಹೆಚ್ಚಿನ ಕಾಮಗಾರಿ ನಡೆದಿದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ನಾವು ಬಿಡುಗಡೆಗೊಳಿಸಿದ್ದೇವೆ. ಬಂಟ್ವಾಳ ಪುರಸಭೆಗೆ ಪ್ರಾಮಾಣಿಕವಾದಂತಹ ಯೋಜನೆಗಳನ್ನ ನೀಡುವಂತಹ ಒಂದು ಭರವಸೆಯನ್ನು ನೀಡ್ತಾ ಇದ್ದೇವೆ. ಜನ ಹಾಗೂ ದ್ರವ ತ್ಯಾಜ್ಯ ವಿಲೇವಾರಿಗೆ ಜರ್ಮನ್ ಮಾದರಿಯಲ್ಲಿ ವೈರೋಲಿಸಿಸ್ ಯಂತ್ರದ ಒಂದು ಅಳವಡಿಕೆಗೆ ಸುಮಾರು 1 ಕೋಟಿ ರೂಪಾಯಿಯ ಅನುದಾನ ಈಗಾಗಲೇ ಬಿಡುಗಡೆಗೊಂಡಿದೆ. ಈಗಾಗಲೇ ಟೆಂಡರ್ ಕೂಡ ಪ್ರಕ್ರಿಯೆ ನಡೆದಿದೆ. ಅದೇ ರೀತಿ ಬಂಟ್ವಾಳ ಪುರಸಭೆಗೆ ಒಳಾಂಗಣ ಕ್ರೀಡಾಂಗಣ ಹಾಗೂ ಹೈಟೆಕ್ ಈಜುಕೊಳದ ನಿರ್ಮಾಣವನ್ನ ನಾವು ಮುಂದಿನ ದಿನಗಳಲ್ಲಿ ಗೆದ್ದು ಬಂದಲ್ಲಿ ನಡೆಸ್ತೇವೆ ಹೇಳುವಂತಹ ಭರವಸೆ ಇದೆ. ವಸತಿ ರಹಿತರಿಗೆ ಫ್ಲಾಟ್ ಮಾದರಿಯಲ್ಲಿ ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ನಮ್ಮ ಹಾಗೂ ನಿವೇಶನ ರಹಿತರಿಗೆ ನಿವೇಶನ ಬಹುಶಃ ಓಳಗಡಿ ಕೋಡಿ ಹಾಗೂ ನಮ್ಮ ಅರಬಿಗುಡ್ಡೆ ಪ್ರದೇಶದಲ್ಲಿ ಹಾಗೂ ನಮ್ಮ ರಿಕ್ಷಾ ಚಾಲಕರಿಗೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಬಂಟ್ವಾಳ ಪುರಸಭಾ ವತಿಯಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಕಲ್ಪಿಸುವಂತಹ ಒಂದು ಸ್ವಸಹಾಯ ಸಂಘದ ಸದಸ್ಯರಿಗೆ ತಾವು ತಯಾರಿಸಿದಂತಹ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ವಿಶೇಷವಾದ ಸ್ಥಳ ಕಾಯ್ದಿರಿಸುವುದು, ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ, ಹುತಾತ್ಮ ಸೈನಿಕರ ಸ್ಮಾರಕ ಭವನ ನಿರ್ಮಾಣದಂತಹ ಕಾರ್ಯಗಳನ್ನ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಮಾಡ್ತೇವೆ ಮಾಡುವಂತಹ ಭರವಸೆಯನ್ನು ನೀಡ್ತಾ ಇದ್ದೇವೆ. ಈಗ 2ನೇ ಬಾರಿ ಬಂಟ್ವಾಳ ಪುರಸಭೆಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ವತಿಯಿಂದ ಚುನಾವಣೆಯ ತಯಾರಿಯನ್ನು ನಡೆಸ್ತಾ ಇದೆ. ಈ ಬಾರಿ ಸುಮಾರು ಬಂಟ್ವಾಳ ಪುರಸಭಾದ್ಯಂತ 12 ವಾರ್ಡ್ಗಳಲ್ಲಿ ನಾವು ಸ್ಪರ್ಧಿಸ್ತಾ ಇದ್ದೇವೆ. ನಾವು ಈಗಾಗಲೇ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ನಮ್ಮ ಕಾರ್ಯಕರ್ತರನ್ನು ಬೆಳೆಸಿ ಅಲ್ಲಿಯ ಸಮಸ್ಯೆಯನ್ನು ನಾವು ಏನು ಸಮಸ್ಯೆ ಇದೆ ಎಂಬುದನ್ನು ನಾವು ಇಲ್ಲಿ ಕಂಡುಕೊಳ್ಳಲಿಕ್ಕೆ ಯಶಸ್ವಿಯಾಗಿದ್ದೇವೆ. ಇಲ್ಲಿ ನಮಗೆ ಮೂಲಭೂತವಾದಂತಹ ಕೆಲವೊಂದು ಸೌಕರ್ಯ ನಮ್ಮ ಸಮಾಜಕ್ಕೆ ವಂಚಿತರಾಗ್ತಾ ಇದ್ದೇವೆ. ಉದಾಹರಣೆಗೆ ವ್ಯವಸ್ಥಿತವಾದಂತಹ ಬೀಚ್ ರೋಡ್ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಇದ ಪ್ರದೇಶಗಳಾದಂತಹ ಮೆಲ್ಕಾರ್, ಬೀಚ್ ರೋಡ್, ಬಂಟ್ವಾಳ ಪೇಟೆ, ಮತ್ತೆ ಪಾನಮಂಗಳೂರು ಪೇಟೆ, ಕೈಕಂಬ, ಇಲ್ಲಿ ಸಾರ್ವಜನಿಕವಾದಂತಹ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಉಚಿತವಾದಂತಹ ಶೌಚಾಲಯ ವ್ಯವಸ್ಥೆಯನ್ನು ಕೂಡ ನಾವು ಕಾಣ್ತಾ ಇಲ್ಲ. ಇದನ್ನು ನಾವು ಫಸ್ಟ್ ಪ್ರಿಫರೆನ್ಸ್ ಆಗಿ ನಾವು ಇಲ್ಲಿ ತೆಗಿತಾ ಇದ್ದೇವೆ. ಅದೇ ರೀತಿಯಾದಂತಹ ಇಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ ಯಾವ ರೀತಿ ನಿಲ್ಲಬೇಕು, ಅದಕ್ಕೆ ಪೂರಕವಾದಂಥ ಎಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳುವಂಥ ಒಂದು ನಿಷ್ಪಕ್ಷವಾದಂತಹ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡಲಿಕ್ಕೆ ನಾವು ಯೋಜನೆ ಆಗ್ತಾ ಇದ್ದೇವೆ. ಅದೇ ರೀತಿಯಾದಂತಹ ಪುರಸಭಾ ವ್ಯಾಪ್ತಿಗೆ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಮತ್ತು ಸುಸಜ್ಜಿತವಾದಂತಹ ಒಂದು ಆಸ್ಪತ್ರೆ, ಈಗ ಆಲ್ರೆಡಿ ಆಸ್ಪತ್ರೆ ಉಂಟು, ಆದರೂ ಅಲ್ಲಿ ಎಷ್ಟು ಡಾಕ್ಟರ್ಗಳಿದ್ದಾರೆ ಎಂಬುದೊಂದು ನಾವು ನೋಡಬೇಕಾಗಿದೆ. ಅದನ್ನು ಕೂಡ ನಾವು ಪಾರದರ್ಶಕವಾಗಿ ಮಾಡಬೇಕಾದಂತಹ ಒಂದು ಸನ್ನಿವೇಶ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಧನ್ಯವಾದ. ಈ ಬಾರಿ 5 ವಾರ್ಡ್ಗಳಲ್ಲಿ 8, 13, 14, 23, 25 5 ವಾರ್ಡ್ಗಳಲ್ಲಿ ನಾವು ಸ್ಪರ್ಧಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಪುರಸಭಾ ಅಧ್ಯಕ್ಷರು ಹೇಳಿದಂಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇ ಆದರೂ ನೀರಿನ ಸಮಸ್ಯೆ ಬಗ್ಗೆ ಹೇಳಿದರು, ಸಮಗ್ರ ಕುಡಿಯುವ ನೀರಿನ ಬಗ್ಗೆ ಹೇಳಿದರು. ಇನ್ನು ನಮ್ಮ ವಾರ್ಡಿಗೆ ಅಂದರೆ ಮುನ್ಸಿಪಾಲಿಟಿಗೆ ಮೂಗಿನ ನೆಲೆಸಿರುವ ವಾರ್ಡ್ ಆಗಿದೆ 8ನೇ ವಾರ್ಡ್, ಅಲ್ಲಿಗೆ ಇನ್ನೂ ನೀರು ತಲುಪಿಲ್ಲ. ಇನ್ನು 25 ವಾರ್ಡ್ಗಳ ವ್ಯವಸ್ಥೆ ಹೊರಗಡೆಯಾಗ್ತದೆ. ಇದರ ಬಗ್ಗೆ ನಾವು ಏನಾದರೂ ನಮ್ಮ 5 ವಾರ್ಡ್ಗಳಲ್ಲಿ ಸಾಧ್ಯವಾದಷ್ಟು ನಾವು ಅದನ್ನು ಜಯಿಸಿ ಮುಂದೆ ನಾವು ಪುರಸಭೆಗೆ ನಮ್ಮ ಪಕ್ಷದಲ್ಲಿ ಎಷ್ಟು ಜನ ಆಯ್ಕೆಯಾಗಿರ್ತಾರೆ ಅವರಿಗೆ ನಮ್ಮ ಮುನ್ಸಿಪಾಲಿಟಿಯವರಿಗೆ ನಮ್ಮ ಒತ್ತಡ ಹಾಕಿ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಾವು ಅದರ ಬಗ್ಗೆ ಸಮಗ್ರವಾಗಿ ಹೋರಾಡಿಯಾದರೂ ನಮಗೆ ಮುನ್ಸಿಪಾಲಿಟಿಗೆ ಅಂದರೆ ಕೆಲಸ ಮಾಡೋದಕ್ಕೆ ಏನೆಲ್ಲ ಮೂಲಭೂತ ಸಮಸ್ಯೆಗಳಿದ್ದಾವೆ ಅದನ್ನು ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾರೆ. ಪತ್ರಕರ್ತ ಮಿತ್ರರಿಗೆ ಮತ್ತು ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ, ಬಂಟ್ವಾಳ ಪುರಸಭೆಗೆ ಸುಮಾರು 44 ವರ್ಷದ ಇತಿಹಾಸ ಇದೆ.
1974ರಲ್ಲಿ ಪುರಸಭೆ ಎಂದು ವಿಂಗಡಣೆಯಾದ ಬಳಿಕ ಈ 44 ವರ್ಷಗಳ ಅವಧಿಯಲ್ಲಿ ಅತಿ ಹೆಚ್ಚು ಬಂಟ್ವಾಳ ಪುರಸಭೆಯನ್ನು ಆಡಳಿತ ನಡೆಸಿದ್ದು ಕಾಂಗ್ರೆಸ್. 7.5 ವರ್ಷ ಭಾರತೀಯ ಜನತಾ ಪಾರ್ಟಿಗೆ ಆಡಳಿತ ನಡೆಸುವಂತಹ ಅವಕಾಶ ಕೂಡ ಸಿಕ್ಕಿತ್ತು. ತನ್ನ ಸುದೀರ್ಘ ಅವಧಿಯಲ್ಲಿ ಆಡಳಿತವನ್ನು ನಡೆಸಿದಂತಹ ಒಂದು ಪಕ್ಷ ಕಳೆದ 5 ವರ್ಷದ ತನ್ನ ಆಡಳಿತ ಅವಧಿಯಲ್ಲಿ ಬಹುಶಃ ಪುರಸಭೆ ಇತಿಹಾಸದಲ್ಲಿ ಒಂದು ಕಳಪೆ ಮಟ್ಟದ ಆಡಳಿತ, ಭ್ರಷ್ಟಾಚಾರದಿಂದ ಕೂಡಿದ ಆಡಳಿತ, ಹಗರಣಗಳಿಂದ ಕೂಡಿದ ಆಡಳಿತ, ದ್ವೇಷದ ರಾಜಕಾರಣ, ಆಡಳಿತದ ಜನವಿರೋಧಿ ನೀತಿ ಇತ್ಯಾದಿಗಳಿಂದಾಗಿ ಜನರಲ್ಲಿ ಭ್ರಮ ನಿರಸನ ಉಂಟು ಮಾಡುವಂತಹ ಕೆಲಸ ಕಾರ್ಯ ನಡೆದಿದೆ. ಅನುದಾನದ ವಿಂಗಡಣೆಯಲ್ಲಿ ಪಕ್ಷಪಾತಿ ಧೋರಣೆ ಆಗಿರಬಹುದು. ಪುರಸಭೆಯ ಹಿತದೃಷ್ಟಿಯಿಂದ ಒಂದು ಆಡಳಿತ ಪಕ್ಷ ಸರ್ಕಾರ ನೀಡಿದ ಅನುದಾನವನ್ನು ಅಭಿವೃದ್ಧಿಗಾರಿಗೆ ಬಳಸುವುದು ಅಷ್ಟೇ ಅದರ ಜವಾಬ್ದಾರಿ ಅಲ್ಲ. ಪುರಸಭೆಯ ಆಡಳಿತದ ಮೇಲೆ ಅಧಿಕಾರಿಗಳ ಮೇಲೆ ಹಿಡಿತ, ಅಧಿಕಾರಿಗಳನ್ನು ಶಿಸ್ತುಬದ್ಧವಾಗಿ ಕೆಲಸಕ್ಕೆ ಜೋಡಿಸುವಂತಹ ಕೆಲಸ, ಅದರ ಜೊತೆಯಲ್ಲಿ ಜನಸಾಮಾನ್ಯರ ಕುಂದುಕೊರತೆಗಳು, ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ವ್ಯವಸ್ಥೆ ಆಡಳಿತದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಕಳೆದ 5 ವರ್ಷದ ಆಡಳಿತ ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆದುಕೊಂಡಿದೆ ಎನ್ನುವುದು ಭಾರತೀಯ ಜನತಾ ಪಾರ್ಟಿಯ ಆರೋಪ. ಪುರಸಭೆಯ ಹಣಕಾಸಿನ ವ್ಯವಹಾರ ಒಂದು ಆಯವ್ಯಯ ಮಂಡನೆಯ ಸಂದರ್ಭದಲ್ಲಿ ಜಮಾ ಖರ್ಚಿನಲ್ಲಿ ಆದಂತಹ ವ್ಯತ್ಯಾಸದ ಬಗ್ಗೆ ದಾಖಲೆ ಸಹಿತ ಆರೋಪವನ್ನು ಮಾಡಿದಾಗ ಜಿಲ್ಲಾಧಿಕಾರಿಯವರ ಮೂಲಕ ಅದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಾಧೀಕ್ಷಕರು ತನಿಖೆಯನ್ನು ನಡೆಸಿ ವರದಿಯನ್ನು ಒಪ್ಪಿಸಿದ 1 ವರ್ಷ 8 ತಿಂಗಳ ಬಳಿಕವೂ 56 ಲಕ್ಷ ರೂಪಾಯಿಯ ಲೆಕ್ಕಾಚಾರವೇ ಬಂಟ್ವಾಳ ಪುರಸಭೆಯಲ್ಲಿ ಸಿಗ್ತಾ ಇಲ್ಲ ಎನ್ನುವುದಾದರೆ ಬಂಟ್ವಾಳ ಪುರಸಭೆಯ ಆಡಳಿತ ಇದಕ್ಕೆ ಹೊಣೆಗಾರರನ್ನು ಮಾಡುವುದು ಸೂಕ್ತ. ಆಡಳಿತದ ಜವಾಬ್ದಾರಿ ಪುರಸಭೆಯ ಹಣಕಾಸಿನ ವ್ಯವಹಾರದಲ್ಲಿ ನಿಗಾ ಇಡುವುದು, ಅದರ ಕಟ್ಟುನಿಟ್ಟಿನ ವ್ಯವಸ್ಥೆ ಮಾಡುವುದು ಆಡಳಿತದ ಜವಾಬ್ದಾರಿ. ಅದರಲ್ಲಿ ಆಡಳಿತ ವಿಫಲ ಆಗಿದೆ. ಮಫತ್ಲಾಲ್ ಲೇಔಟ್ ಒಂದು ವಸತಿ ಬಡಾವಣೆ ನಿರ್ಮಿಸುವಂತಹ ಸಂದರ್ಭದಲ್ಲಿ ಪುರಸಭೆಗೆ ಏನು ಸ್ಥಳವನ್ನು ಪುರಸಭೆ ಹೆಸರು ಬಿಟ್ಟುಕೊಡ್ಬೇಕು, ಅದರಲ್ಲಿ ಉದ್ಯಾನವನಕ್ಕೆ ಮೀಸಲಿಟ್ಟಂತಹ 1 ಎಕರೆ 28 ಸೆನ್ಸ್ ಸ್ಥಳ, ಅದರಲ್ಲಿ 85 ಸೆನ್ಸ್ ಸ್ಥಳ ಅಲ್ಲಿ ಇಲ್ಲ ಎನ್ನುವುದು ಅಧಿಕಾರಿಗಳ ತನಿಖೆಯಿಂದ ಲಿಖಿತ ವರದಿಯ ಮೂಲಕ ದೃಢಪಟ್ಟಿದೆ. ಆರೋಪವನ್ನು ಮಾಡಿ ಹಿರಿಯ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ದೂರು ಸಲ್ಲಿಸಿದ್ರು. ಪುರಸಭೆಗೆ ಸೇರಬೇಕಾದಂತಹ 85 ಸೆನ್ಸ್ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆ ಒಂದು ಸ್ಥಳವನ್ನು ವಶಪಡಿಸಿಕೊಳ್ಳುವಲ್ಲಿ ಪುರಸಭೆ ವಿಫಲ ಆಗಿದೆ. ಅಂದರೆ ಪುರಸಭೆಯ ಆಡಳಿತ ಎಷ್ಟು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡಿದೆ ಎನ್ನುವುದನ್ನು ನಾವು ಇಲ್ಲಿ ಪ್ರಶ್ನೆ ಮಾಡಬೇಕು. ಜಾತ್ಯದ ಸಮಸ್ಯೆ ಕಳೆದ 5 ವರ್ಷ ನಿರಂತರವಾಗಿ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ, ಜನಸಾಮಾನ್ಯರು ದಿನನಿತ್ಯ ಅನುಭವಿಸುವಂತಹ ಗೋಳು. ತ್ಯಾಜ್ಯ ಸಂಗ್ರಹಣೆಯ ವಿಷಯದಲ್ಲಿ ಬಂಟ್ವಾಳ ಪುರಸಭೆ ಗುತ್ತಿಗೆಯನ್ನು ಕೊಟ್ಟು ತಿಂಗಳಿಗೆ ಸುಮಾರು 6 ಲಕ್ಷ ರೂಪಾಯಿಯಷ್ಟು ವೇತನವನ್ನು ಪಾವತಿ ಮಾಡಿ ಆ ಗುತ್ತಿಗೆದಾರರಿಗೆ ಪುರಸಭೆಯಿಂದಲೇ ಲಾರಿಯ ವ್ಯವಸ್ಥೆ, ಮಿನಿ ಟಿಪ್ಪರ್ನ ವ್ಯವಸ್ಥೆ, ಜೆಸಿಬಿ ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದು ಕೂಡ ಪುರಸಭೆಯಿಂದ ಯಶಸ್ವಿಯಾಗಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅಸಾಧ್ಯ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಮನೆ ಕಸ ಸಂಗ್ರಹದಿಂದ ಸಂಗ್ರಹಿಸಿದ ಮೊತ್ತ ಎಷ್ಟು ಎನ್ನುವುದು ಪುರಸಭೆಗೆ ಲೆಕ್ಕಕ್ಕೆ ಬಂದಿಲ್ಲ ಎನ್ನುವುದಾದರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಹೊಂದಿಲ್ಲ. ಭ್ರಷ್ಟಾಚಾರ ಪುರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡಿದೆ. ಇದನ್ನು ಕೇವಲ ಬಿಜೆಪಿ ಮಾತ್ರ ಆರೋಪಪಡಿಸುವುದಲ್ಲ, ಪುರಸಭೆಯ ಸದಸ್ಯರೋರ್ವರು, ಆಡಳಿತ ಪಕ್ಷದ ಸದಸ್ಯರೋರ್ವರು ದಾಖಲೆ ಸಮೇತ ನಮೂದಿಸಿದಂತ ದಾಖಲೆ ನನ್ನ ಬಳಿ ಇದೆ. ಬಂಟ್ವಾಳ ಪುರಸಭೆ ಭ್ರಷ್ಟಾಚಾರದಿಂದ ಕೂಡಿರುವುದರಿಂದ ಭ್ರಷ್ಟಾಚಾರ ಮುಕ್ತ ಪುರಸಭೆ ಆಗುವವರೆಗೆ ಪುರಸಭೆಯ ಗೌರವಧನ, ಚಾ, ಊಟ ಸ್ವೀಕರಿಸುವುದಿಲ್ಲ ಎನ್ನುವುದು ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರವರು ಮಾಡಿದಂತಹ ಆರೋಪಗಳು. ಬಂಟ್ವಾಳ ಪುರಸಭೆ ಅಭಿವೃದ್ಧಿ ದೃಷ್ಟಿಯಿಂದ ಕುಡಿಯುವ ನೀರಿನ ಸಮಗ್ರ ಯೋಜನೆ ಇರಬಹುದು. ಬಂಟ್ವಾಳ ಪುರಸಭೆಯಲ್ಲಿ ಕುಡಿಯುವ ನೀರಿನ ಸಮಗ್ರ ಯೋಜನೆಗೆ 23 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನೀಡಿರುವುದು ತಮ್ಮ ಮುಂದೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಬಂಟ್ವಾಳ ಪುರಸಭೆಯ
ಟ್ರೀ ಪಾರ್ಕ್ 1,40,00,000 ರೂಪಾಯಿ. ಜನರ ತೆರಿಗೆಯ ದುಡ್ಡಿನ ಬಗ್ಗೆ ನಾನು ಜನರಿಗೆ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಜನರ ದುಡ್ಡು ಯಾವ ರೀತಿ ಪೋಲಾಗಿದೆ ಎನ್ನುವುದು ಜನರಿಗೆ ತಿಳಿಬೇಕು. ಅದಕ್ಕೊಂದು ಅವಕಾಶವನ್ನು ನೀವು ಕೊಟ್ಟಿದ್ದೀರಿ, ಹಾಗಾಗಿ ಜನರಿಗೆ ತಿಳಿಸ್ತಾ ಇದ್ದೇನೆ. 1,40,00,000 ರೂಪಾಯಿಯ ಟ್ರೀ ಪಾರ್ಕ್ ನಿರ್ಮಾಣ ಆಗಿದೆ. ಎಷ್ಟು ಜನರಿಗೆ ಪ್ರಯೋಜನ ಆಗಿದೆ. ಇವತ್ತಿಗೂ ಕಳೆದ ಅಕ್ಟೋಬರ್ 22ರಂದು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಯವರಿಂದ ಉದ್ಘಾಟನೆಗೊಂಡ ಬಳಿಕ ನಿರಂತರವಾಗಿ 10 ತಿಂಗಳು ಪುರಸಭೆ 65,000 ರೂಪಾಯಿ ನಿರ್ವಹಣಾ ವೆಚ್ಚವಾಗಿ ಅದನ್ನು ಖರ್ಚು ಮಾಡ್ತಾ ಇದೆ. ಜನರ ದುಡ್ಡು ಸುಮಾರು 5,000 ರೂಪಾಯಿ ಕರೆಂಟ್ ಬಿಲ್ ಪಾವತಿ ಮಾಡ್ತಾ ಇದೆ. 10 ತಿಂಗಳಲ್ಲಿ ಸುಮಾರು 6.5 ಲಕ್ಷ. ಆರೋಪ ಮಾಡೋದಿದ್ರೆ ನಾವು ಕಳೆದ 5 ವರ್ಷದ ಪ್ರಣಾಳಿಕೆ ಹೇಳ್ತೇನೆ. 5 ವರ್ಷದ ಹಿನ್ನೋಟದ ಅಭಿವೃದ್ಧಿ ಕಾರ್ಯವನ್ನು ಹೇಳುವಾಗ ಅದಕ್ಕೆ ವಿರುದ್ಧವಾಗಿ ನಾನು ವಿರೋಧ ಪಕ್ಷವಾಗಿ ಹೇಳಲೇಬೇಕು. ಆಡಳಿತ ಪಕ್ಷದವರು ತನ್ನ ಅಭಿವೃದ್ಧಿಯನ್ನು ಹೇಳುವಾಗ ನಾನು ಅದಕ್ಕೆ ಕೌಂಟರ್ ಆಗಿ ಹೇಳದೆ ನನ್ನ ಪ್ರಣಾಳಿಕೆಯನ್ನು ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಸಂವಾದಕ್ಕೆ ಅಥವಾ ಈ ವ್ಯವಸ್ಥೆಗೆ ಅರ್ಥ ಇಲ್ಲ. ಆಡಳಿತದಲ್ಲಿ ಏನು ಅಭಿವೃದ್ಧಿ ಮಾಡಿದೆ, ಅದಕ್ಕೆ ಏನೆಲ್ಲ ಆಗಿದೆ ಅದನ್ನು ನಾನು ಬಸ್ ಸ್ಟ್ಯಾಂಡ್, ಬಸ್ಸು ನಿಲ್ದಾಣ, ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದಂತಹ ಒಂದು ಬಸ್ಸು ನಿಲ್ದಾಣ ಇವತ್ತು ಜನರಿಗೆ ಉಪಯೋಗ ಆಗುವ ಸ್ಥಿತಿಯಲ್ಲಿ ಇದೆಯೋ ಎನ್ನುವುದನ್ನು ಜನರು ಆಲೋಚನೆ ಮಾಡಬೇಕು. BC ರೋಡ್ನ ಜನರು, ಬಂಟ್ವಾಳ ಜನರು ಆಲೋಚನೆ ಮಾಡಬೇಕು. ಕುಡಿಯುವ ನೀರಿನ ಯೋಜನೆ 23 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನೀಡಿದ್ದು ಕೂಡ 10 ತಿಂಗಳ ಮೊದಲು ಉದ್ಘಾಟನೆ ಆಗಿದೆ. 50% ಕೆಲಸ ಕಾರ್ಯ ಪೂರ್ತಿಯಾಗಿಲ್ಲ, ಜನರಿಗೆ ಅದರ ಪ್ರಯೋಜನ ಸಿಕ್ಕಿಲ್ಲ. ಇದು ಆಡಳಿತದ ವೈಫಲ್ಯವನ್ನು ಹೇಳ್ತಾ ಇದ್ದೇನೆ. ಅಭಿವೃದ್ಧಿ 7 ವರ್ಷದ ಅವಧಿಯಲ್ಲಿ ಬಂಟ್ವಾಳ ಪುರಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತದಲ್ಲಿ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಈಗ ರಾಜ್ಯದಲ್ಲಿ ವಿಶೇಷವಾಗಿ ಬಾಧ್ಯತೆ ಆರೋಗ್ಯ ವಿಮೆ ಪುರಸಭೆಯ ಆದಾಯದ ಮೂಲಕ ಪುರಸಭೆಯ ನಿರ್ವಹಣೆ ಮಾಡಿ ಬಡ ಕುಟುಂಬದವರಿಗೆ ಆರೋಗ್ಯ ವಿಮೆಯನ್ನು ಕೊಟ್ಟಂತಹ ಒಂದು ಪುರಸಭೆ ಇದೆ. ಬಂಟ್ವಾಳ ಪುರಸಭೆ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಪ್ರಥಮವಾಗಿ ಮಾಡಿದೆ. ಸುಮಾರು 31 ಕೋಟಿ ರೂಪಾಯಿಯ ಅಭಿವೃದ್ಧಿ ಕೆಲಸಗಳು ಆ ಸಂದರ್ಭದಲ್ಲೂ ಆಗಿವೆ. ಮುಂದಿನ ಯೋಜನೆ, ಈ ಹಿಂದಿನ 5 ವರ್ಷದ ಪುರಸಭೆಯ ಆಡಳಿತದ ಸಾಧನೆಯ ಏನು ಸಾಧನೆ ಮಾಡಿದ್ದಾರೆ, ಅದರಿಂದ ಜನರು ಏನು ತೊಂದರೆಯನ್ನು ಅನುಭವಿಸುತ್ತಾರೆ, ಅದನ್ನು ಸರಿಪಡಿಸುವುದು ಬಿಜೆಪಿಯ ಈ ಬಾರಿಯ ಯೋಜನೆ. ಚುನಾವಣೆಯಲ್ಲಿ ಸ್ವಚ್ಛ ಪುರಸಭೆ, ಬಂಟ್ವಾಳ ಪುರಸಭೆಯನ್ನು ಸ್ವಚ್ಛ ಪುರಸಭೆ ಮಾಡುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಮುಂದಿನ ದಿನಗಳಲ್ಲಿ ಕೆಲಸವನ್ನು ಮಾಡಲಿಕ್ಕಿದೆ. ಜನರ ಸಹಭಾಗಿತ್ವದಲ್ಲಿ ಪ್ರತಿ ವಾರ್ಡ್ನಲ್ಲಿ ಕಾರ್ಯಪಡೆ ರಚಿಸುವುದರ ಮೂಲಕ ಬಂಟ್ವಾಳ ಪುರಸಭೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡುತ್ತದೆ. ಸಮಗ್ರ ಒಳಚರಂಡಿ ವ್ಯವಸ್ಥೆ, ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿಯ ಕಾಮಗಾರಿ ನಡೆದಿದೆ. ಈಗ ಎಲ್ಲಿದೆ ಎನ್ನುವುದು ಹುಡುಕುವಂತಹ ಪರಿಸ್ಥಿತಿ. ಮತ್ತೆ 54 ಕೋಟಿ ರೂಪಾಯಿ ಮಂಜೂರಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಈ 12 ಕೋಟಿ ರೂಪಾಯಿ ಜನರ ದುಡ್ಡು ಒಳಚರಂಡಿ ವ್ಯವಸ್ಥೆಯಲ್ಲಿ ಎಲ್ಲಿ ಹೋಗಿದೆ, ಇನ್ನು ಹೊಸದಾಗಿ ಆಗಬೇಕಾಗಿದೆ. ಪಾರದರ್ಶಕ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ, ಪುರಸಭೆಯಲ್ಲಿ ತಾಂಡವಾಡುತ್ತಿದ್ದ ಭ್ರಷ್ಟಾಚಾರದ ನಿರ್ಮೂಲನೆಗೆ ಕಾಲಮಿತಿಯಲ್ಲಿ ಯೋಜನೆ, ಮಧ್ಯವರ್ತಿಗಳ ಹಾವಳಿಗೆ ತಡೆಗೆ ಕ್ರಮವನ್ನು ಬಂಟ್ವಾಳ ಪುರಸಭೆಯಲ್ಲಿ ಬಿಜೆಪಿ ಆಡಳಿತ ಮಾಡುತ್ತದೆ. ಜನರಿಗೆ ಶುದ್ಧ ಕುಡಿಯುವ ನೀರು, ಈ ಪರಿಸರದ ತ್ಯಾಜ್ಯ ನೀರು ನೇತ್ರಾವತಿಯನ್ನು ಸೇರಿ ಮಲಿನ ಆಗಿ ಆ ನೀರನ್ನೇ ಕುಡಿಯಲು ಕೊಡುವಂತಹ ಈ ವ್ಯವಸ್ಥೆಯಲ್ಲಿ ಬಂಟ್ವಾಳ ಪುರಸಭೆಯಲ್ಲಿ ಜನರಿಗೆ ಶುದ್ಧ ನೀರನ್ನು ಕೊಡುವಂತಹ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡಲಿಕ್ಕಿದೆ. ಪ್ಲಾಸ್ಟಿಕ್ ಮುಕ್ತ ಪುರಸಭೆ, ಕೇವಲ ಕಾನೂನನ್ನು ಜಾರಿ ಮಾಡುವುದರಿಂದ ಮಾತ್ರ ಸಾಧ್ಯ ಇಲ್ಲ, ಜನರಲ್ಲಿ ಜಾಗೃತಿ ಮಾಡುವುದರ ಮೂಲಕ ಬಂಟ್ವಾಳ ಪುರಸಭೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬದ್ಧವಾಗಿದೆ. ವಿಶೇಷವಾಗಿ ಜನಸಾಮಾನ್ಯರಿಗೆ, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಒಂದು ಹೊಂದಾಣಿಕೆಯನ್ನು ಏರ್ಪಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ವಿಶೇಷವಾಗಿ ಪಂಚಾಯತ್ನ ಆಡಳಿತದ ಮಾದರಿಯಲ್ಲಿ ಪುರಸಭೆಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ವಾರ್ಡ್ ಸಭೆಗಳನ್ನು ನಡೆಸುವ ಮೂಲಕ ಆ ವಾರ್ಡ್ ಸಭೆಯಲ್ಲಿ ಆ ವಾರ್ಡ್ನ ಜನಪ್ರತಿನಿಧಿ, ಪುರಸಭೆಯ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಜನರ ಸಹಭಾಗಿತ್ವದಲ್ಲಿ ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ ವ್ಯವಸ್ಥೆ, ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ. ಈ ರೀತಿ ವಿಶೇಷವಾಗಿ ಬಂಟ್ವಾಳ ಪುರಸಭೆಯಲ್ಲಿ ವಾರ್ಡ್ ಸಭೆಗಳನ್ನು ಭಾರತೀಯ ಜನತಾ ಪಾರ್ಟಿ ಮಾಡಲಿಕ್ಕಿದೆ. 24x7 ದಿನದ 24 ಗಂಟೆ ಸಾರ್ವಜನಿಕರ ದೂರನ್ನು ಅಹವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ವ್ಯವಸ್ಥೆ. ದೂರು ಅಹವಾಲು ಸ್ವೀಕಾರದ 24 ಗಂಟೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ಮತ್ತು ಜನಪ್ರತಿನಿಧಿಯಿಂದ ಸ್ಪಂದಿಸುವ ವ್ಯವಸ್ಥೆಯನ್ನು ಬಂಟ್ವಾಳ ಪುರಸಭೆಯಲ್ಲಿ ಬಿಜೆಪಿ ಮಾಡಲಿಕ್ಕಿದೆ. BC ರೋಡ್ ನಗರ ಸುಂದರೀಕರಣಕ್ಕೆ ಆದ್ಯತೆ. ಈಗ ಏನು ತಾವು BC ರೋಡ್ ಅನ್ನು ನೋಡ್ತಾ ಇದ್ರೆ, ಆ BC ರೋಡ್ನ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಯೋಜನೆಯನ್ನು ರೂಪಿಸಿದ್ದೇವೆ. ಅದಕ್ಕೆ ಪೂರಕವಾಗಿ ಬಂಟ್ವಾಳ ಪುರಸಭೆ ಆಡಳಿತವೂ ಕೂಡ ಕೈ ಜೋಡಿಸಿ BC ರೋಡ್ ಅನ್ನು ಸುಂದರೀಕರಣಗೊಳಿಸುವ, ಫ್ಲೈಓವರ್ನ ಕೆಳಗಡೆ ಇಂಟರ್ಲಾಕ್ ಏರ್ಪಡಿಸಿ ಅಲ್ಲಲ್ಲಿ ಉದ್ಯಾನಗಳನ್ನು ನಿರ್ಮಿಸುವ ಮೂಲಕ ಸೂಕ್ತ ವ್ಯವಸ್ಥೆಯನ್ನು ಬಂಟ್ವಾಳ ಪುರಸಭೆಯಲ್ಲಿ ಮಾಡಲಿಕ್ಕಿದೆ. ಅನಧಿಕೃತ ಫ್ಲೆಕ್ಸ್ ಮತ್ತು ಹೋರ್ಡಿಂಗ್ಸ್ ಮುಕ್ತ ಪುರಸಭೆಯನ್ನು ಬಂಟ್ವಾಳ ಬಿಜೆಪಿ ಮಾಡಲಿಕ್ಕಿದೆ. ಪಾರ್ಕಿಂಗ್ ವ್ಯವಸ್ಥೆ, ಜನಸಾಮಾನ್ಯರನ್ನು ಕಾಡುತ್ತಿರುವಂತಹ ಈ ನಗರ ಪ್ರದೇಶದ ಪಾರ್ಕಿಂಗ್ ಸಮಸ್ಯೆಗೆ ವ್ಯವಸ್ಥಿತವಾದ
ಅದು ಕೇವಲ ರಿಕ್ಷಾ ಮಾತ್ರ ಅಲ್ಲ, ರಿಕ್ಷಾ, ಟೂರಿಸ್ಟ್ ಕಾರು, ಟೆಂಪೋ, ಗೂಡ್ಸ್ ಟೆಂಪೋ ಇತ್ಯಾದಿಗಳಿಗೆ ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸುವುದರ ಮೂಲಕ ಸುಗಮ ವಾಹನ ಸಂಚಾರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಮಾಡಲಿಕ್ಕಿದೆ. ಪುರಸಭೆಯ ಆದಾಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಈ ವಾರ್ಡು ಸಭೆಗಳಲ್ಲಿ ತೆರಿಗೆ ಸಂಗ್ರಹ, ನೀರಿನ ಶುಲ್ಕ ಸಂಗ್ರಹ ಇತ್ಯಾದಿಗಳ ವ್ಯವಸ್ಥೆಯನ್ನು ವಾರ್ಡ್ ಸಭೆಯಲ್ಲಿ ಮಾಡುವುದರ ಮೂಲಕ ಪುರಸಭೆಯ ಆದಾಯ ಹೆಚ್ಚಿಸಲಿಕ್ಕೆ ಒಂದು ಕಡೆಯಿಂದ ಕ್ರಮವನ್ನು ವಹಿಸಿಕೊಂಡ್ರೆ, ಸರ್ಕಾರಿ ನಿವೇಶನಗಳಲ್ಲಿ ಬಹುಮಹಡಿಯ ವಸತಿ ಸಂಕೀರ್ಣಗಳನ್ನು ನಿರ್ಮಿಸುವ ಮೂಲಕ ಅದರ ಆದಾಯವನ್ನು ಪುರಸಭೆಗೆ ತರುವ ದೃಷ್ಟಿಯಿಂದ ಯೋಜನೆಗಳನ್ನು ಮಾಡ್ತೇವೆ. ಪುರಸಭೆಯ ನಗರ ಪ್ರದೇಶದಲ್ಲಿ ಸಾರಿಗೆ ವ್ಯವಸ್ಥೆ ಮತ್ತು ಕಾನೂನು ಪಾಲನೆ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾವನ್ನು ಅಳವಡಿಸುವುದರ ಮೂಲಕ ನಗರ ವ್ಯಾಪ್ತಿಯಲ್ಲಿ ಕಾನೂನು ಪಾಲನೆಗೆ ಅವಕಾಶವನ್ನು ಮಾಡಲಿಕ್ಕೆ ಬಂಟ್ವಾಳ ಪುರಸಭೆಗೆ ಬಿಜೆಪಿ ಆಡಳಿತ ಬದ್ಧವಾಗಿದೆ. ಬಿಸಿ ರೋಡ್ನ ನೂತನ KSRTC ಬಸ್ಸು ನಿಲ್ದಾಣದ ಎದುರು ವೃತ್ತವನ್ನು ನಿರ್ಮಿಸುವ ಮೂಲಕ ಸರ್ಕಾರಿ ಬಸ್ಸುಗಳು, ಎಲ್ಲ ಬಸ್ಸುಗಳು ನಿಲ್ದಾಣದ ಒಳಗೆ ಪ್ರವೇಶವನ್ನು ಮಾಡಿ ಅಲ್ಲಿ ಜನರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡಲಿಕ್ಕಿದೆ. ಒಟ್ಟಿನಲ್ಲಿ ಬಂಟ್ವಾಳ ಪುರಸಭೆಯನ್ನು ಮುಂದಿನ 5 ವರ್ಷದ ಅವಧಿಯಲ್ಲಿ ಜನರ ಮತದ ಮೂಲಕ ಜನರಿಗೆ ನಿರೀಕ್ಷೆಯನ್ನು ಮುಟ್ಟುವಂತ ಪಾರದರ್ಶಕ ಮತ್ತು ಸರ್ವತೋಮುಖ ಅಭಿವೃದ್ಧಿಯ ಜನಪರ ಆಡಳಿತವನ್ನು ನೀಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬದ್ಧವಾಗಿದೆ. ಸಾಮಾನ್ಯವಾಗಿ ಈ ಯೋಜನೆಗಳು ಬೇಕಾದಷ್ಟು ಬರ್ತದೆ. ಈಗ ನಾವು ಕಂಡ, ನೀವು ಹೇಳಿದ ವಿಚಾರಗಳೆಲ್ಲವೂ ಒಂದೊಂದು ಹೊಸ ಏನೋ ಒಂದು ಡೆವಲಪ್ ಆಗ್ತದೆ, ಏನೊಂದು ಆಗ್ತದೆ ಅಂತೇಳಿ ಹೇಳುವ ಕನಸನ್ನು ನಮಗೆ ಹುಟ್ಟಿಸ್ತದೆ. ಆದರೆ ಕೆಲವು ಒಂದು ಹಂತದಲ್ಲಿ ಅದು ಬೇರೆ ಬೇರೆ ಕಾರಣಗಳಿಂದ ನಿಧಾನಗತಿಯಲ್ಲಿ ಸಾಕ್ತದೆ, ಬೇರೆ ಬೇರೆ ಕಾರಣಗಳು ಇರಬಹುದು. ಆದರೆ ನಾವೀಗ ಕೇಳ್ತಾ ಇರೋದು, ಈಗ ಎಲ್ಲರನ್ನೂ ಇನ್ನೂ ತಲುಪಬೇಕಷ್ಟೇ ಅಂತ ಹೇಳುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಈಗಾಗಲೇ ಹೇಳಿದ್ರು, JDS ಅವರು ಹೇಳಿದ್ರು, ನೀವು ಹೇಳಿದ್ರಿ ಇನ್ನು ಕಂಪ್ಲೀಟ್ ಆಗಬೇಕಷ್ಟೇ ಅಂತ. ಅದು ಈಗ ನೀವು ಇಷ್ಟು ಸಮಯದಲ್ಲಿ ಇಷ್ಟು ಆಗ್ತದೆ ಅಂತ ಹೇಳಿ ಈಗ ನೀವು ಅಧಿಕಾರಕ್ಕೆ ಬಂದರೆ, ನೀವು ನಾಲ್ಕು ರಾಜಕೀಯ ಪಕ್ಷಗಳು, ಪ್ರಮುಖವಾಗಿ 2 ರಾಜಕೀಯ ಪಕ್ಷದವರು ಅಧಿಕಾರಕ್ಕೆ ಬಂದರೆ, ನಾವು ಇಷ್ಟು 2000 ಇಸವಿಯೊಳಗೆ ನಾವು ಈ ಕಾರ್ಯಕ್ರಮ, ಈ ಕುಡಿಯ ನೀರು ಎಲ್ಲರ ಮನೆಗೂ 24/7 ಕುಡಿಯ ನೀರು ಕೊಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಮೊದಲನೇ ಇದು ರಾಮಕೃಷ್ಣ ಅವರು 2019ಕ್ಕೆ ಖಂಡಿತ ಈ ಅವಧಿಗೆ ನಾವು ಖಂಡಿತವಾಗಿ ಸಮಗ್ರ ನೀರಿನ ಜಾರಿಗೊಳ್ತಾರೆ, ಖಂಡಿತವಾಗಿ. ಅದ್ರ ಪೈಪ್ಲೈನ್ ಈಗ ನೋಡುವ ಕೆಲಸದ ಕಾಮಗಾರಿ ಅಂತ ನಾವು ನೋಡ್ತಾ ಇರುವಾಗ ಇದೇ ರೀತಿ ಮುಂದುವರೆದು ಇನ್ನು 2020ಕ್ಕೂ ಅದು ಮುಗಿಲಿಕ್ಕಿಲ್ಲ ಎಂಬ ಭಾವನೆ ನನಗೆ ಬರ್ತಾ ಉಂಟು. ಆದರೂ ಜನರು ಈಗ ಅಧಿಕಾರ 2 ಪಕ್ಷದವರಿಗೂ ಕೊಟ್ಟಿದ್ದಾರೆ, 2-3 ಪಕ್ಷದವರಿಗೂ ಕೊಟ್ಟಿದ್ದಾರೆ ಆಲ್ರೆಡಿ. ಈಗ BJP ಅವರು ಹೇಳಿದಾಗೆ 42 ವರ್ಷದ ಇತಿಹಾಸ ಇರುವಂಥದ್ದು, 7 ವರ್ಷ ಮಾತ್ರ ಅವರು ಮಾಡಿದ್ರು ಕೂಡ. ಬಾಕಿ ಕಾಂಗ್ರೆಸ್ನವರು ಮಾಡಿದ್ದಾರೆ, ಅದರೊಟ್ಟಿಗೆ JDSನವರು ಸೇರಿಕೊಂಡು ಮಾಡಿದ್ದಾರೆ, BJP ಅವರು ಮಾಡಿದ್ದಾರೆ. ಒಂದು ಸಲ SDPIಗೆ ಅವಕಾಶ ಮಾಡಿಕೊಳ್ಳಿ. ನಿಮ್ಮ ಸಮಸ್ಯೆಯನ್ನು, ಪುರಸಭೆಯನ್ನು ಜನಸ್ನೇಹಿಯಾದಂತಹ, ಜನರಿಗೆ ಮನಮುಟ್ಟುವಂತಹ ಒಂದು ಪುರಸಭೆಯನ್ನಾಗಿ ಮಾಡುವಂತ ಎಲ್ಲ ಒಂದು ಇದನ್ನು ನಾನು ಜನರಿಗೆ 24 ಗಂಟೆ ದಿನದ ನೀರು ಕೊಡಲಿಕ್ಕೆ ಏನು ಯೋಜನೆ ಆಗಿದೆ, ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಿಕ್ಕೆ ಇಚ್ಛಾಶಕ್ತಿಯ ಕೊರತೆ ಮಾತ್ರ ಕಾಡ್ತಾ ಇದೆ. ಆ ಇಚ್ಛಾಶಕ್ತಿಯನ್ನು ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡುತ್ತದೆ. ಮುಂದಿನ 1 ವರ್ಷದೊಳಗೆ ಈ ಯೋಜನೆಯನ್ನು ಸಂಪೂರ್ಣವಾಗಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ವ್ಯವಸ್ಥೆಯನ್ನು ಮಾಡುತ್ತದೆ. ಮುಂದಿನ 1 ವರ್ಷದ ಒಳಗೆ 19ಕ್ಕೆ 1 ವರ್ಷ 4 ತಿಂಗಳು, 16 ತಿಂಗಳಿದೆ. 1 ವರ್ಷ ಅಂದ್ರೆ 12 ತಿಂಗಳು. ಈ ಸರಿ ಆಗಸ್ಟ್, ಮುಂದಿನ ಆಗಸ್ಟ್ನ ಒಳಗೆ. ಅದೇ ರೀತಿ ನಮ್ಮ ಬಂಟ್ವಾಳದ ಸಮಸ್ಯೆ ಪರಿಹಾರ ಕಂಡಿದೆ. ಈಗಾಗಲೇ ಸುಮಾರು 1 ಕೋಟಿ ಪೈರಾಲಿಸಿಸ್ ಯಂತ್ರದ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ನಮ್ಮ ಅಲ್ಲಿ ಕಂಚಿನಾಡಿದ ಬದಲಿನಲ್ಲಿ ಇರುವಂತಹ ಸಮಸ್ಯೆ ಕೂಡ ನಿವಾರಣೆ ಆಗಿದೆ. ಕೇವಲ 30 ಸೆಂಟ್ ಜಾಗದಲ್ಲಿ ಸುಮಾರು 8 ಎಕರೆ 50 ಸೆಂಟ್ ಜಾಗ ಇದೆ ಅಲ್ಲಿ ನಮ್ಮ ಪುರಸಭಾ ವ್ಯಾಪ್ತಿಗೆ. ಈ ಹಿಂದೆ ಅಲ್ಲಿ ಇದ್ದಂತ ಕೆಲವರು ನಿವೇಶನಗಳನ್ನ, ಅಲ್ಲಿ ಇದ್ದವರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ವ್ಯವಸ್ಥೆ ಕೂಡ ಆಗಿದೆ. ಅವರಿಗೆ ಪರ್ಯಾಯವಾಗಿ ಅಲ್ಲಿ ಜಾಗವನ್ನು ಕೂಡ, ನಿವೇಶನವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದೇವೆ. ಬಹುಶಃ ಈ ಒಂದು ಟೆಂಡರ್ ಪ್ರಕ್ರಿಯೆ ಈ ಚುನಾವಣಾ ಸಮಯವಾದ ಕಾರಣ ವಿಳಂಬ ಆಗಿದೆ. ಖಂಡಿತ ಈ ಒಂದು ಪ್ರಕ್ರಿಯೆ ಆದಷ್ಟು ಬೇಗ ಪ್ರಾರಂಭ ಆಗ್ತದೆ. ಟೆಂಡರ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ತ್ಯಾಜ್ಯ ಮುಕ್ತ ಸ್ವಚ್ಛ ಪುರಸಭೆ ಆಗಬೇಕೆನ್ನುವಂತಹ ಕಲ್ಪನೆ ಭಾರತೀಯ ಜನತಾ ಪಾರ್ಟಿ ಇದೆ. 2007-8ರಲ್ಲಿ ಬಿಜೆಪಿ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಕಂಚಿನಾಡಕ ಪದವಿನ ಸ್ಥಳವನ್ನು ವಶಪಡಿಸಿಕೊಂಡು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದೆ. ಸ್ಥಳೀಯರ ವಿರೋಧ,
ಆಡಳಿತ ನಡೆಸುವಂತಹ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಅದು ವಿಳಂಬ ಆಯಿತು. ಕಳೆದ 5 ವರ್ಷದಲ್ಲಿ ಯಾವುದೇ ಒಂದು ವಿಶೇಷವಾದ ಕೆಲಸ ಕಾರ್ಯ ಕಂಚಿನಡ್ಕ ಪದವಿ ತ್ಯಾಜ್ಯ ಸಂಸ್ಕರಣಾ ಘಟಕದ ಅಭಿವೃದ್ಧಿ ದೃಷ್ಟಿಯಿಂದ ಆಗಿಲ್ಲ. ಬಿಜೆಪಿ ಆಡಳಿತಕ್ಕೆ ಬಂದಾಗಿ ಸ್ವಚ್ಛ ಭಾರತದ ಕಲ್ಪನೆ ನರೇಂದ್ರ ಮೋದಿ ಅವರಿಗೆ ಪೂರಕವಾಗಿ ಬಂಟ್ವಾಳ ಪುರಸಭೆಯನ್ನು ಸ್ವಚ್ಛ ಮಾಡುವಂತಹ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿಗಿದೆ. ತಕ್ಷಣ ಆಡಳಿತಕ್ಕೆ ಬಂದ ತಕ್ಷಣ ಸ್ವಚ್ಛತೆಯ ದೃಷ್ಟಿಯಿಂದ ಬಂಟ್ವಾಳ ಪುರಸಭೆ ಪ್ರಥಮ ಆದ್ಯತೆಯನ್ನು ನೀಡುವುದರ ಮೂಲಕ ಜನರ ಸಹಭಾಗಿತ್ವದಲ್ಲಿ ಆ ಕೆಲಸ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಮಾಡಲಿಕ್ಕಿದೆ. ಈ ಬಾರಿಯೂ ಪ್ರಣಾಳಿಕೆಗಳು ಸಿಕ್ಕಾಗ್ತವೆ ಪಕ್ಷಗಳ ವತಿಯಿಂದ. ಆದ್ರೆ ನಮಗೆ ಗೊತ್ತಿರೋ ಪ್ರಕಾರ ಕಳೆದ ಚುನಾವಣೆಯ ಪ್ರಣಾಳಿಕೆ ಅಂತ ಮತ್ತೆ ಈ ಬಾರಿ ಚುನಾವಣೆ ಅದೇ ಇರ್ತದೆ. ಮುಖ್ಯವಾಗಿ ಬೇಕಾದ ಕಸ ಸಮಸ್ಯೆ ಇರ್ಬೋದು, ಒಳಚರ ಇರ್ಬೋದು, ಬಸ್ ನಿಲ್ದಾಣ ಮಾಡ್ಬೋದು. ಅದು ಕೇವಲ ಪ್ರಣಾಳಿಕೆಗೆ ಮಾತ್ರ ಸೀಮಿತವಾಗಿರ್ತದ ಅಥವಾ ಅಧಿಕಾರಕ್ಕೆ ಬರುವಾಗ ಅದನ್ನು ಮಾಡುವಂತ ಏನಾಗಿದೆ? ಉದಾಹರಣೆಗೆ ಈಗ ನೀವು ಬಿಜೆಪಿ ಅವರು ಇದ್ರೆ ಹಿಂದೆ ಬಸ್ ನಿಲ್ದಾಣದ ಒಂದು ಪ್ರಸ್ತಾಪವನ್ನು ಇದೆ. ಹಿಂದೆ ಒಂದು ಎಪಿಸೋಡಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಾಗ ಬಸ್ ನಿಲ್ದಾಣ ಇದೆ. ಆದ್ರೆ ಜನರ ಸಮಸ್ಯೆ ಅಂತ ಹೇಳಿದ್ರೆ ಅದು ಕೇವಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಮಾತ್ರ ಅವರು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಮತ್ತು ಆದ್ರೆ ಬಸ್ಗಳಿಗೆ ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂದ್ರೆ ಹಾಗೆ ಅದೊಂದು ಬಸ್. ಅದೇ ರೀತಿ ಈ ಸಾರಿ ಕಾಂಗ್ರೆಸ್ ನೋಡಿದ್ರು ವಾಪಸ್ ಇದಿದೆ ಯಾವುದು ತ್ಯಾಜ್ಯ ಸಂಸ್ಕರಣೆ ಘಟಕ. ಹಿಂದಿನ ಇದ್ರದ್ದು ಅದೇ ಇತ್ತು. ಅದು ಪ್ರಣಾಳಿಕೆಯಲ್ಲಿ ಮಾತ್ರ ಹೋಗ್ತಾ ಇದೆಯಾ, ಅದೆಲ್ಲ ಅನುಷ್ಠಾನ ಮಾಡ್ಲಿಕ್ಕೆ ಏನಾದರೂ ಕ್ರಮಗಳು ಬರ್ತಾ ಇದೆಯಾ ಅಂತ ನನ್ನ ಅನುಭವ. ಅದಕ್ಕೆ ಪೂರಕವಾಗಿ ಯೋಜನೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ನಕಾಶೆಗಳನ್ನು ಮಾಡುವ ಹಂತದವರೆಗೆ ಕಳೆದ 7.5 ವರ್ಷದ ಕೊನೆಯ 5 ವರ್ಷದ ಆಡಳಿತಾವಧಿಯಲ್ಲಿ ಆಗಿತ್ತು. ಆ ಬಳಿಕ ಬಿಜೆಪಿ ಆಡಳಿತಕ್ಕೆ ಬಂದಿಲ್ಲ. ಪ್ರಣಾಳಿಕೆ ಕಳೆದ ಬಾರಿಯಂತೆ ಈ ಬಾರಿ ಇದೆ ಎನ್ನುವುದಕ್ಕೆ ಕಳೆದ ಬಾರಿ ಅವಕಾಶ ಸಿಕ್ಕಿಲ್ಲ ಅದನ್ನು ಮಾಡಲಿಕ್ಕೆ. ಹಾಗಾಗಿ ಆ ಪ್ರಣಾಳಿಕೆಗೆ ಸ್ವಲ್ಪ ಹೊಸತನ್ನು ಸೇರಿಸಿಕೊಂಡು ಆ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸುತ್ತೇವೆ. ಹಾಗಾಗಿ ಪ್ರಣಾಳಿಕೆಯನ್ನು ಜಾರಿ ತರುವಂತಹ ಕೆಲಸ ನಮ್ಮ ಪ್ರಣಾಳಿಕೆಯನ್ನು ಸಾಮಾನ್ಯ ಅಲ್ಲ, ಜನಸಾಮಾನ್ಯರ ಮೂಲಭೂತ ಅವಶ್ಯಕತೆಗಳನ್ನೇ ಪ್ರಣಾಳಿಕೆ. ಬೇರೆ ವಿಶೇಷವಾಗಿ ಜನರನ್ನು ಮರಳು ಮಾಡುವಂತಹ ಪ್ರಣಾಳಿಕೆ ಇದಲ್ಲ. ಏನು ಮಾಡ್ತೇವೋ ಅದನ್ನು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದೇವೋ ಅದನ್ನು ಮಾಡಿ ತೋರಿಸ್ತೇವೆ. ಯಾವತ್ತೂ ಸುಳ್ಳು ಭರವಸೆಯನ್ನು ನೀಡಿಲ್ಲ. ಯಾವುದೇ ಪ್ರಣಾಳಿಕೆ, ನಾವೇನೇ ಪ್ರಣಾಳಿಕೆಯಲ್ಲಿ ಬರೆದಿದ್ದೇವೆ ಅದನ್ನು ಖಂಡಿತವಾಗಿ ಈಡೇರಿಸ್ತೇವೆ. ನಮ್ಮ ಮಾಜಿ ಸಚಿವರಾದಂಥ ರಮನಾಥ ರೈ ಅವರು ಬಂಟ್ವಾಳದಲ್ಲಿ ಸಾಧಿಸಿದಂತಹ ಕೆಲಸಗಳು ಬಹುಶಃ ಈ ಎಲ್ಲ ಪ್ರಣಾಳಿಕೆಯಲ್ಲಿ ಏನು ಮಾಡಿದ್ದೇವೆ, ಏನು ಹೇಳಿದ್ದೇವೆ ಅದನ್ನು ಖಂಡಿತವಾಗಿ ನಾವು ಸಾಧಿಸ್ತೇವೆ. ಯಾಕಂತ ಹೇಳಿದ್ರೆ ಒಂದು ಮಾತಿದೆ, ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತ ಹೇಳುವಂತ. ಈ ಚುನಾವಣಾ ಕಾಲದಲ್ಲಿ ಕೆಲವರು ಈ ರೀತಿಯ ಒಂದು ದೊಡ್ಡ ಮಟ್ಟದ ಭರವಸೆಯನ್ನು ನೀಡಿ ಜನರನ್ನ ಮರಳುಗೊಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತ ನಮ್ಮ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಜನಗಳಿಗೆ ನಾನು ಭರವಸೆಯನ್ನು ನೀಡ್ತಾ ಇದ್ದೇನೆ. ನಮ್ಮ ಮಾಜಿ ಸಚಿವರಾದ ರಮನಾಥ ರೈ ಅವರ ಮುಂದಾಳತ್ವದಲ್ಲಿ ಖಂಡಿತ ನಾವು ಒಳ್ಳೆಯ ಕೆಲಸಗಳನ್ನ ನಾವೇನು ಈ ಭರವಸೆಯನ್ನು ನೀಡಿದ್ದೇವೆ ಅದನ್ನು ಪೂರೈಸ್ತೇವೆ ಅನ್ನುವಂತಹ ಆತ್ಮವಿಶ್ವಾಸ ನನಗಿದೆ. ಈಗ ತ್ಯಾಜ್ಯ ವಿಲೇವಾರಿ ನೋಡ್ಬೇಕಾದ್ರೆ ಈಗ ಒಂದು ಹೊಸ ಇದು ಬಂದಿದೆ ಮುನ್ಸಿಪಾಲಿಟಿಯಿಂದ, ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳುವಂಥದ್ದು. ಈ ಹಸಿ ಕಸವನ್ನು ವಾರಕ್ಕೆ ಒಮ್ಮೆ ತೆಗೆದುಕೊಂಡೋಗಿ ಈ ರೀತಿಯಾದಂಥ ಒಂದು ಗೊಂದಲ ಎಷ್ಟರವರೆಗೆ ಆಗಿದೆ ಅಂತ ಹೇಳಿದ್ರೆ, ಮಕ್ಕಳ ಪ್ಯಾಂಪರ್ಸ್ 5 ದಿವಸ ಪುಟ್ಟಿಯಲ್ಲಿಯೇ ಬಾಕಿ, ಬೇರೆ ವಿಚಾರ ಅಲ್ಲ, ಮಕ್ಕಳ ಪ್ಯಾಂಪರ್ಸ್. ಈ ರೀತಿಯಾದಂಥ ಒಂದು ಗೊಂದಲ ಇದೆ. ಮುಂದಿನ ಅವಧಿಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ ಹಸಿ ಕಸ, ಒಣ ಕಸ, ಇದು ಟೋಟಲ್ ಆಗಿ ತ್ಯಾಜ್ಯ ವಿಲೇವಾರಿಗೆ ನಾವು ಸೂಕ್ತವಾದಂತಹ ಒಂದು ಪರಿಹಾರ ನಾವು ಕಂಡುಕೊಳ್ತೇವೆ. ಕಂಚಿನ ಪದವಿನಲ್ಲಿ ಏನಿದೆ ಅದು ಅಲ್ಲಿ ಇರುವಂತಹ ಜನಪ್ರತಿನಿಧಿಗಳನ್ನು ನಾವು ವಿಶ್ವಾಸಕ್ಕೆ ತೆಗೆದು ಅವರಲ್ಲಿ ಮಾತನಾಡುವಂತ ಎಲ್ಲ ಪ್ರಕ್ರಿಯೆಗಳು ಮಾಡುವಂತ ಎಲ್ಲ ಇದು ನಮ್ಮ ಹತ್ರ ಇದೆ ಅಂತ ಹೇಳುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ಬಂಟ್ವಾಳದಲ್ಲಿ ನೀವೆಲ್ಲ ಹೇಳಿದ್ದೀರಿ, ಪ್ರಣಾಳಿಕೆಯಲ್ಲಿದೆ, ಫುಟ್ಪಾತ್ ಇಲ್ಲ, ಹಿರಿಯ ನಾಗರಿಕರಿಗೆ ವಾಕಿಂಗ್ ಪಾತ್ ಹೇಳಿದ್ದಲ್ಲ ನಾನು, ಫುಟ್ಪಾತ್ ಇಲ್ಲ, ಇಲ್ಲಿ ಕೂಡ ಫುಟ್ಪಾತ್ ಇಲ್ಲ, ಎಲ್ಲಿಯೂ ಇಲ್ಲ. ಈ ವಿಷಯದ ಈ ಪ್ರಣಾಳಿಕೆಗಳಲ್ಲಿ ನಮಗೆ ತುಂಬಾ ಹೈಡಾದ ಅಂಶ ಅಂತ ನಮಗೆ ಅನ್ನಿಸಿದೆ. ಏನಂತ ಹೇಳಿದ್ರೆ, ಬಂಟ್ವಾಳ ಪೇಟೆ ಅಗಲೀಕರಣಕ್ಕೆ ಸಂಬಂಧಪಟ್ಟ ವಿಷಯ. ನಿಮ್ಮ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳಲ್ಲಿ ಮೇಜರ್ ಇಶ್ಯೂನಲ್ಲಿ ಅದು ಬಂಟ್ವಾಳ ಪೇಟೆ ಅಗಲೀಕರಣದ ವಿಷಯ ಪ್ರಸ್ತಾಪ ಕಾಣಿಸ್ತಾ ಇಲ್ಲ. ಎರಡು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು. ಇದು 2016ನೇ ಇಸವಿಯಲ್ಲಿ ಇಲ್ಲಿ ಒಂದ್ಸಲ ಸರ್ವೆ ಆಗಿತ್ತು. ಒಂದು ಕೈಕುಂಜೆ ರಸ್ತೆದು ಸರ್ವೆ ಆಗಿತ್ತು. ಮತ್ತೆ ಇಲ್ಲಿ ಪಾರ್ಕಿಂಗ್ ವಿಷಯದ ಬಗ್ಗೆ ಏನೋ ಒಂದು ಇನ್ನೊಂದು ವರ್ಷದಲ್ಲಿ ಏನೋ ಒಂದು ಆಗ್ತದೆ ಅಂತ ಹೇಳುವವರೆಗೆ ಸರ್ವೆಗಳಾಗಿತ್ತು, ಆದರೆ ಆಗಲಿಲ್ಲ. ಈ ಸಲ ನಿಮ್ಮ ಯಾರೇ ಅಧಿಕಾರಕ್ಕೆ ಬಂದರು, ಈ ಸಲ ನೀವು ಆಯ್ತು, ನಾವು ಇನ್ನು 3 ವರ್ಷದ ಒಳಗೆ ನಿಮಗೆ ತೋರಿಸ್ತೇವೆ ನಾವು ಹೀಗೆ ಮಾಡಿ ಅಂತ. ಪಾರ್ಕಿಂಗ್ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ರಸ್ತೆಗಳು ವಿತ್ ಫುಟ್ಪಾತ್, ಆ ಫುಟ್ಪಾತ್ ಅತಿಕ್ರಮಿತ ಫುಟ್ಪಾತ್ ಅಲ್ಲ, ವಿತ್ ಫುಟ್ಪಾತ್ ಮಾಡಲಿಕ್ಕೆ ಸಾಧ್ಯನಾ? ಪೇಟೆ ಅಗಲ ಮಾಡಲಿಕ್ಕೆ ಸಾಧ್ಯನಾ?
ಯಾವಾಗ ಸಾಧ್ಯ ಅಂದರೆ ಜನರನ್ನು ವಿಶ್ವಾಸಕ್ಕೆ ತಗೊಂಡಾಗ ಮಾತ್ರ. ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳು ದಬ್ಬಾಳಿಕೆಯ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವುದಾದ್ರೆ ಅದು ಸಾಧ್ಯದ ಮಾತಲ್ಲ. ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಭಾರತೀಯ ಜನತಾ ಪಾರ್ಟಿ ಆ ಕೆಲಸ ಕಾರ್ಯವನ್ನು ಮಾಡಿ ತೋರಿಸ್ತದೆ. ಬೇರೆ ಬೇರೆ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಹಿಂದೆ ಕೂಡ ಮಾಡಿ ತೋರಿಸಿದೆ. ಹಾಗಾಗಿ ಬಂಟ್ವಾಳದಲ್ಲೂ ಅದನ್ನು ಬಿಜೆಪಿ ಮಾಡುತ್ತದೆ. ಮತ್ತು ನಮ್ಮ BG ರೋಡ್ ಸರ್ಕಲ್ ಇಂದ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆ, ಈ ರಸ್ತೆಯ ಅಭಿವೃದ್ಧಿ ಮಾಡಲಿಕ್ಕೆ ಇದ್ದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ. ಆದ ಕಾರಣ ಪುರಸಭೆಯನ್ನು ಈ ಕಾಮಗಾರಿ ಮಾಡುವಂತಿಲ್ಲ. ಬಹುಶಃ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ, ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಮಾಡಬೇಕಾದ್ದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ. ಆದರೆ ಬಂಟ್ವಾಳದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಜಾಗವನ್ನು ಬಿಟ್ಟುಕೊಡ್ತಾ ಇಲ್ಲ. ಅಲ್ಲಿ ಸಂಬಂಧಪಟ್ಟ ವಾರ್ಡ್ ಮೆಂಬರ್ ಕೂಡ ಸಹಕಾರವನ್ನು ನೀಡಿಲ್ಲ. ಬಹುಶಃ ಬಂಟ್ವಾಳ ಪುರಸಭೆ ಪ್ರಥಮ ಬಾರಿಗೆ ನಾನಾ ಕಾಮಗಾರಿಯನ್ನು ಕೂಡ ಪ್ರಾರಂಭಿಸಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇನೆ. ನಮಗೆಲ್ಲರೂ ತಿಳಿದಿದೆ, ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇನೆ. ಆದರೆ ಅದು ವಿಫಲ ಆಗಿದೆ. ಖಂಡಿತ ಮಾಡ್ತೇವೆ. ಈ ಸಲ ಅಧಿಕಾರಕ್ಕೆ ಬಂದಾಗ ನಮ್ಮ ಬಂಟ್ವಾಳ ಪೇಟೆಯನ್ನು ಅಗಲೀಕರಣವಂತಹ ಕೆಲಸಕ್ಕೆ ಖಂಡಿತ ಕೈ ಹಾಕ್ತೇವೆ. ಈಗ ಉಳಿದಿರುವಂತ ಒಂದು ಪಕ್ಷ ನಮ್ದು ಉಂಟು. ನಮ್ಗೆ ಅಧಿಕಾರ ಕೊಟ್ಟರೆ ಖಂಡಿತವಾಗಿ ಜನರನ್ನು ನಾವು ವಿಶ್ವಾಸಕ್ಕೆ ತೆಗೆದು ಖಂಡಿತವಾಗಿ ಈ ಒಂದು ಏನು ವ್ಯವಸ್ಥೆ ಉಂಟು ಈ ವ್ಯವಸ್ಥೆಗೆ ನಾವು ಖಂಡಿತವಾಗಿ ಮಾಡ್ತೇವೆ ಅನ್ನುವಂತ ಒಂದು ಇದು ನಿರ್ಧಾರವನ್ನು ನಾವು ಹೇಳ್ತಾ ಇದ್ದೀವಿ. ಅದೇ ಆಡಳಿತದಲ್ಲಿ JDS ನ ಪಾತ್ರ ಏನಾದರೂ ಇದ್ರೆ ಅದಕ್ಕೆ ಈ ಮೂಲಭೂತ ಸಮಸ್ಯೆಗಳು ಏನಿದ್ದಾವೆ, ಫುಟ್ಪಾತ್ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಸಮಗ್ರ ಕುಡಿಯುವ ನೀರಿನ ಯೋಜನೆ ಇರ್ಬೋದು, ಏನೆಲ್ಲ ನೆನಗುದಿಗೆ ಬಿದ್ದ ಯೋಜನೆಗಳಿದ್ದಾವೆ. ನಮ್ಮ ಪಾಲ ಏನಾದಿದ್ರೆ ಅದಕ್ಕೆ ಪ್ರಾಮಾಣಿಕವಾಗಿ ಅದಕ್ಕೆ ಏನು ಉತ್ತರ ಬೇಕು, ಎಲ್ಲಿಂದೆಲ್ಲ ಉತ್ತರ ಬೇಕು, ಅದಕ್ಕೆ ಏನಾದರೂ ನಮ್ಮ ಕುಮಾರಸ್ವಾಮಿ ನೇತೃತ್ವ ಸರ್ಕಾರದ ರಾಜ್ಯದಲ್ಲಿ ಅದಕ್ಕೆ ಏನು ಅನುದಾನ ಬೇಕು, ಅದರಿಂದ ಬೇಕಾದ ವ್ಯವಸ್ಥೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು. ಒಂದು ವೇಳೆ ವಿರೋಧದಲ್ಲಿದ್ರೆ ಪ್ರತಿಭಟನೆಯಲ್ಲಿ ಕೂತು ಮಾಡಿ ಆದರೂ ಅದನ್ನು ಕಾಮಗಾರಿ ಪೂರೈಸುವಾಗಿ ನಾವು ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಆಡಳಿತ ತೆರಿಗೆಯನ್ನು ಹೆಚ್ಚು ಮಾಡುವುದರ ಬದಲು 100% ಪುರಸಭೆಗೆ ಬರಬೇಕಾದ ಆದಾಯವನ್ನು ವಸೂಲಿ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತದೆ. ವಾರ್ಡ್ ಸಭೆಗಳ ಉದ್ದೇಶವೂ ಅದೇ, ಜನರನ್ನು ಜಾಗೃತಿಗೊಳಿಸುವುದು, ಜನರ ತೆರಿಗೆ ಹಣವನ್ನು ಪಡೆಯುವುದು ಇತ್ಯಾದಿಗಳು. ಈ ನಿಟ್ಟಿನಲ್ಲಿ ಬಿಜೆಪಿ ಆಡಳಿತ ವ್ಯವಸ್ಥೆಯನ್ನು ಮಾಡುತ್ತದೆ. ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಒಂದು ಆರೋಪ ಕೇಳಿ ಬಂತು, ಅದಕ್ಕೆ ಸ್ಪಷ್ಟೀಕರಣ ಕೊಡಲೇಬೇಕು. ರಾಷ್ಟ್ರೀಯ ಹೆದ್ದಾರಿಯ ದುರಸ್ತಿ ಬಗ್ಗೆ ಜವಾಬ್ದಾರಿಯುತ ಪಕ್ಷವಾಗಿ ರಾಷ್ಟ್ರೀಯ ಹೆದ್ದಾರಿಯ ಮಾನ್ಯ ಸಾರಿಗೆ ಸಚಿವರಿಗೆ ನಾನೇ ದೂರನ್ನು ದಾಖಲಿಸಿದೆ. ಆ ದೂರಿಗೆ ಉತ್ತರ ಕೂಡ ಬಂತು. BC ರೋಡ್ ನಗರದಲ್ಲಿ ಪುರಸಭೆಯಿಂದ ನಿರ್ವಹಣೆ ಮಾಡುತ್ತಿದ್ದ ನಲ್ಲಿ ನೀರಿನ ಕೊಳವೆಗಳು ಅಲ್ಲಲ್ಲಿ ಕೆಟ್ಟು ಹೋಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ರಸ್ತೆಯಲ್ಲಿ ಹರಿಯುತ್ತಿರುವುದರಿಂದ ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಬಂಟ್ವಾಳ ಪುರಸಭೆಗೆ 3 ಬಾರಿ ಪತ್ರವನ್ನು ಬರೆದು ಇದಕ್ಕೆ ಸ್ಪಂದನ ಇಲ್ಲವಂತ ಎನ್ನುವಂಥ ದಾಖಲೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೀಡಿದಂತಹ ಉತ್ತರ ಇದು. ಹಾಗಾಗಿ ಯಾವುದೋ ಒಂದು ಇಲಾಖೆಯ ಮೇಲೆ ಬಿಟ್ಟು ತೋರಿಸುವುದಕ್ಕಿಂತ ತಾವು ಹೇಳಿದಾಗೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಕಾರ್ಯ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಬಿಜೆಪಿ ಆಡಳಿತದ 7.5 ವರ್ಷದಲ್ಲಿ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿದೆ. ಅದೇ ರೀತಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕೆಲಸವನ್ನು ಮಾಡ್ತೇವೆ. ದ್ವೇಷದ ರಾಜಕಾರಣ ಖಂಡಿತವಾಗಿ ಮಾಡುವುದಿಲ್ಲ. ಇದರ ಜೊತೆಯಲ್ಲಿ ಮಿತ್ರರಾದ SDPIಯ ಮೌನಿ ಶಾಲಿ ಅವರಿಗೆ ಒಂದು ಪ್ರಶ್ನೆ, 2 ಪಕ್ಷದ ಅಧಿಕಾರವನ್ನು ನೋಡಿದ್ದೇವೆ, ನಮಗೆ ಅಧಿಕಾರವನ್ನು ಕೊಡಿ, ನಾವು ಇದನ್ನು ಸುಧಾರಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ನಮ್ಮಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. SDPI 12 ಸ್ಥಾನಕ್ಕೆ ಸ್ಪರ್ಧೆ ಮಾಡಿದೆ. ಬಂಟ್ವಾಳ ಪುರಸಭೆಯಲ್ಲಿ ಆಡಳಿತವನ್ನು ಹಿಡಿಯಬೇಕಾದ್ರೆ ಕನಿಷ್ಠ 14 ಸ್ಥಾನ, 14ರಿಂದ 15 ಸ್ಥಾನಗಳ ಅವಶ್ಯಕತೆ ಇದೆ. ಬಹುಶಃ ಕಾಂಗ್ರೆಸ್ ಮತ್ತು SDPI ಮೈತ್ರಿಯಾಗುವ ಆಲೋಚನೆ ಈಗಲೇ ಮಾತನಾಡಿದ್ದಾರೋ ಅಥವಾ SDPI ಯಾವ ರೀತಿಯಲ್ಲಿ ಆಡಳಿತಕ್ಕೆ ಬರುವ ಯೋಚನೆ ಇದೆ, ಏನು ಬಿಜೆಪಿ ಅವರು ಬಂದ್ರೆ ಆಗ್ಬೋದು ಅಂತ ಏನು ಯೋಚನೆ ಇದೆಯೋ ಏನಂತ ಅವರನ್ನು ಸ್ಪಷ್ಟಪಡಿಸಬೇಕು. ಬಿಜೆಪಿ ಅಂತೂ ಸ್ಪಷ್ಟ ಮಾಡಿದೆ, ಬಂಟ್ವಾಳ ಪುರಸಭೆಯಲ್ಲಿ 100ಕ್ಕೆ 100 ಬಹುಮತದ ಆಡಳಿತವನ್ನು ಬಿಜೆಪಿ ಮಾಡ್ತದೆ ಈ ಬಾರಿ. ಒಂದು ವೇಳೆ ಜನ ಆಶೀರ್ವಾದ ಮಾಡದೆ ಅಧಿಕಾರಕ್ಕೆ ಬರಲಿಕ್ಕೆ ವಿಫಲ ಆದರೆ ಪ್ರಬಲ ವಿರೋಧ ಪಕ್ಷವಾಗಿ ಬಂಟ್ವಾಳ ಪುರಸಭೆಯಲ್ಲಿ ನಾವಿರ್ತೇವೆ. ಆ ಪಕ್ಷದ ಮೈತ್ರಿಯ ರಾಜಕಾರಣ ಬಿಜೆಪಿ ಮಾಡುವುದಿಲ್ಲ. ಉಳಿದವರು ಇದನ್ನು ಜನರ ಮುಂದೆ ಸ್ಪಷ್ಟಪಡಿಸಬೇಕು ಎನ್ನುವಂತ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಬಹಳಷ್ಟು ನಾವು ಕೂಡ
ಪೇಪರಲ್ಲಿ ನೋಡ್ತಾ ಇದ್ದೇವೆ. ಆದಂತ ಕೆಲಸ ಯಾವ ಮಟ್ಟದಲ್ಲಿದೆ? ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಡೆದಂತ ಒಂದು ಸರ್ವಿಸ್ ರಸ್ತೆ ಅದಕ್ಕೆ ಕೊಟ್ಟಂತ ಒಂದು ಉತ್ತರ ಈಗ ನಮ್ಮ ಮಾನ್ಯ ದೇವದತ್ ಶೆಟ್ಟಿ ಅವರು ಹೇಳಿದಂತ ಒಂದು ಹೆದ್ದಾರಿ ಇಲಾಖೆ ನೀರಿನ ನಮ್ಮ ಪೈಪ್ಲೈನ್ನ ಕಾರಣದಿಂದ ಅವರಿಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳುವ ಮಾತು ಬಹುಶಃ ಇದು ಖಂಡಿತ ಸುಳ್ಳು. ಈ ರೀತಿಯ ವ್ಯವಸ್ಥೆ ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಅಂತ ಒಂದು ನೀರಿನ ವ್ಯವಸ್ಥೆ, ಅಸಂಬದ್ಧವಾದ ನೀರಿನ ವ್ಯವಸ್ಥೆ ಖಂಡಿತ ನಡೆದಿಲ್ಲ. ಅದೇ ರೀತಿ ಮತ್ತೊಂದು ಅಧಿಕಾರದ ಬಗ್ಗೆ ದೇವದತ್ ಶೆಟ್ಟಿ ಅವರು ಹೇಳಿದ ಹಾಗೆ ಈಗಾಗಲೇ SDP ಅವರು ಕೇವಲ 12 ಸೀಟಿಗೆ ಕಂಟೆಸ್ಟ್ ಮಾಡಿದ್ದಾರೆ. ಖಂಡಿತ ಈ ಮಾತನ್ನ ನಮ್ಮ ಮುಖಂಡರಾದಂತ ಮಾಜಿ ಸಚಿವರಾದಂತ ರಮನಾಥ್ ರೈ ಅವರು ಈಗಾಗಲೇ ಪ್ರೆಸ್ ಮೀಟ್ ಅಲ್ಲಿ ಆಗಾಗಲೇ ಹೇಳಿದ್ರು. ನಮ್ಮ ಪ್ರಣಾಳಿಕೆ ಬಿಡುಗಡೆ ಸಮಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಖಂಡಿತವಾಗಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ. ತಪ್ಪಿದಲ್ಲಿ ನಾವು ಯಾವತ್ತೂ ಯಾವುದೇ ಕೋಮುವಾದಿ ಪಕ್ಷಗಳೊಂದಿಗೆ ಹೊಂದಾಣಿಕೆಯನ್ನು ನಡೆಸುವುದಿಲ್ಲ ಹೇಳುವಂತ ಸ್ಪಷ್ಟವಾದ ಭರವಸೆಯನ್ನು ಈ ಸ್ಥಳದಲ್ಲಿ ನೀಡ್ತಾ ಇದ್ದೇನೆ. ಸೀಟು ತೆಗೆದು ಕೂಡ ಇಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ. 40 ಚಿಲ್ಲರೆ ಸೀಟು ತೆಗೆದು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗುವಂತ ಈ ಒಂದು ಡೆಮೋಕ್ರೆಟಿಕ್ ಆದಂತ ಈ ಒಂದು ದೇಶದಲ್ಲಿ 12 ಸೀಟ್ ಇಟ್ಟು ನಾವು ಅಧಿಕಾರಕ್ಕೆ ಬರಬಾರ್ದಂತೇನಿಲ್ಲ. ಇಷ್ಟು ಮತ್ತೆ ನಾವು ಕೂಡ ಇವರು ಹೇಳಿದಾಗೆ ಇದು ಕೋಮುವಾದಿ ಪಾರ್ಟಿ ಯಾವುದಂತ ನನಗೂ ಸಹ ಗೊತ್ತಾಗ್ತಾ ಇಲ್ಲ. ಇವರು ಯಾರನ್ನು ಗುರ್ತು ಮಾಡಿ ಹೇಳ್ತಾ ಇದ್ದಾರೆ ಅಂತ. ನಾವು ಕೂಡ ಸಮಾನ ಮನಸ್ಕುಳ್ಳಂತಹ ಅದು ಜನಪ್ರತಿನಿಧಿಯನ್ನು ನೋಡಿ ನಾವು ಕೂಡ ಅವರ ಜೊತೆ ನಾವು ಮಾತುಕತೆ ಮಾಡ್ತೀವಿ. ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ವಾರದ ಸಂತೆಗಳನ್ನು ನಡೆಸುವ ಮೂಲಕ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸೂಕ್ತವಾದ ವ್ಯವಸ್ಥೆಯನ್ನು ವಾರಕ್ಕೊಂದಿನ ಮಾಡುವಂತಹ ಬೇರೆ ಬೇರೆ ಕಡೆಗಳಲ್ಲಿ ಆ ಸಂತೆಯ ವ್ಯವಸ್ಥೆ ಇದೆ. ಅದನ್ನು ಬಂಟ್ವಾಳದಲ್ಲಿ ಮಾಡುವಂತಹ ವ್ಯವಸ್ಥೆ ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ವಾರದಲ್ಲಿ 1 ದಿನ. ಮತ್ತು ಆ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಶೇಷವಾದ ಸ್ಥಳವನ್ನು ಗುರುತಿಸಿ ಅಲ್ಲಿ ಸೂಕ್ತ ವ್ಯವಸ್ಥೆ. ಯಾವುದೇ ಬೀದಿ ಬದಿ ವ್ಯಾಪಾರಿಗಳು ಕೂಡ ಅವರನ್ನು ಹೊರಹಾಕುವಾಗಿಲ್ಲ. ಸುಪ್ರೀಂ ಕೋರ್ಟ್ ಅವರಿಗೆ ಪರ್ಯಾಯವಾದ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರತ್ಯೇಕವಾದ ಸ್ಥಳದಲ್ಲಿ ಅವರು ವ್ಯಾಪಾರವನ್ನು ನಡೆಸುವ ರೀತಿಯಲ್ಲಿ ಬಿಜೆಪಿ ಆಡಳಿತ ಬಂದ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಭಿಕ್ಷುಕರ ಹಾವಳಿ ಪುರಸಭೆಯ ಆಡಳಿತಕ್ಕೆ ಇಚ್ಛಾಶಕ್ತಿ ಇದೆ, ಇದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ. ಎಲ್ಲಿವರೆಗೆಂದರೆ ಲಕ್ಷಾಂತರ ರೂಪಾಯಿಯಲ್ಲಿ ನಿರ್ಮಾಣ ಮಾಡಿದ ಬಸ್ಸು ನಿಲ್ದಾಣ ಬಸ್ಸುಗಳಿಗೆ ನಿಲ್ಲಿಕ್ಕಿಲ್ಲ, ಭಿಕ್ಷುಕರ ವಾಸಸ್ಥಾನ ಆಗಿದೆ. ಇದ್ರ ಬಗ್ಗೆ ಬಹಳಷ್ಟು ಬಾರಿ ಪುರಸಭೆಯಲ್ಲಿ ಚರ್ಚೆ ಆದರೂ ಕೂಡ ಇನ್ನು ಜನರಿಗೆ ಕೊಡುವಂತ ವ್ಯವಸ್ಥೆ. ಭಿಕ್ಷುಕರಲ್ಲಿ ಮಲಗಿದ ಬೇರೆ ಏನು ಮಾಡಬೇಕು, ಅವರಿಗೆ ಆಶ್ರಯ ತಾಣ ಆಗಿದೆ ಅದು. ಹಾಗಾಗಿ ಆ ವ್ಯವಸ್ಥೆ ನಿಲ್ಲಬೇಕು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಬಂಟ್ವಾಳ ಪುರಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಖಂಡಿತ ಮಾಡಲಿಕ್ಕಿದೆ. ಪೂರ್ಣಿಕವಾಗಿ ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಬಹಳಷ್ಟು ನಮ್ಮ ಜಾಗದ ಕೊರತೆ ಇದೆ. ಅದೇ ರೀತಿ ಇವತ್ತು ರಿಕ್ಷಾ ಪಾರ್ಕ್ ಇರಲಿ, ಕಾರ್ ಪಾರ್ಕ್ ಇರಲಿ, ಟೆಂಪೋ ಪಾರ್ಕ್ ಇರಲಿ, ಜಾಗದ ಕೊರತೆ ಇರುವ ಕಾರಣ ನಮಗೆ ಸಮಗ್ರವಾದ ಈ ಒಂದು ಅಭಿವೃದ್ಧಿಗೆ ಸ್ವಲ್ಪ ಕಷ್ಟ ಸಾಧ್ಯ ಕೂಡ ಆಗಿದೆ. ಅದೇ ರೀತಿ ನಾನು ಈಗಾಗಲೇ ಹೇಳಿದ ಸರ್ಕಾರಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ. ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಇತರರು ಯಾರೇ ಸರ್ಕಾರಿ ಅಥವಾ ಬೇರೆ ಬೇರೆ ರೀತಿಯ ಸಣ್ಣ ವ್ಯಾಪಾರಿಗಳಿಗೆ ಈಗಾಗಲೇ ನಾವು ಬಟ್ಟೆಗಟ್ಟೆ ಹಾಗೂ ನಮ್ಮ BC ರೋಡ್ ಸರ್ಕಲ್ ಪಕ್ಕದಲ್ಲಿ ಈ ಒಂದು ಜಾಗವನ್ನು ಕೂಡ ಗುರುತಿಸಿದ್ದೇವೆ. ಹೆಚ್ಚಿನ ಜನಗಳಿಗೆ ನಮ್ಮ ದಿನನಿತ್ಯದ ವ್ಯಾಪಾರಕ್ಕಾಗಿ ಇಂತಹ ಒಂದು ಪ್ರದೇಶದಲ್ಲಿ ಸರ್ಕಾರದ ಆದೇಶ ಕೂಡ ಇದೆ, ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತೇವೆ ಅಂತ ಹೇಳುತ್ತಾ ಭರವಸೆಯನ್ನು ಕೂಡ ನಾನು ನೀಡ್ತಾ ಇದ್ದೇನೆ. ನಡೀತದೆ. ಅಭ್ಯರ್ಥಿಗಳು ಕೆಲವರು ಮೂವರು ಅಭ್ಯರ್ಥಿಗಳು ಇದ್ದಾರೆ. ಹಾಗೆ ಎಲ್ಲರೂ ರಾಜಕೀಯ ಪಕ್ಷದವರು ಎಲ್ಲರೂ ಬ್ಯುಸಿ ಇರ್ತಾರೆ. ಆದರೂ ಇಷ್ಟು ನಮ್ಮ ಕೋರಿಕೆಗೆ ಹೋಗೊಟ್ಟು ಬಂದ ಎಲ್ಲರಿಗೂ ಧನ್ಯವಾದದ ಜೊತೆಗೆ ಅಧಿಕೃತವಾದ ಧನ್ಯವಾದ ಸಮರ್ಪಣೆ ಅಲ್ಲ, ಆದರೂ ತಮ್ಮ ಕೊನೆಯ ಚುಟುಕಾಗಿ ನೀವು ಏನು ಹೇಳಲಿಕ್ಕೆ ಈ ಇಡೀ ಕಾರ್ಯಕ್ರಮದ ಜೊತೆಗೆ ನೀವು ಪುರಸಭೆಯ ನಮ್ಮ ಮಾಧ್ಯಮದ ಮೂಲಕ ಏನು ಹೇಳಿಕೆ ಬಯಸ್ತೀರಿ? ಕೌನ್ಸಿಲರ್ ಅಂದಮೇಲೆ ನಾನು ತಿಳಿದ ಮಟ್ಟಿಗೆ ಬ್ರೋಕರ್ ವಿತ್ ನೋ ಕಮಿಷನ್ ಅಂತದೆ ಅಷ್ಟೇ. ಅಂದ್ರೆ ಅಲ್ಲಿ ಪುರಸಭೆಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯವನ್ನು ಜನರಿಗೆ ತಲುಪಿಸುವಂತಹ ಒಂದು ಬ್ರೋಕರ್ ವಿತ್ ನೋ ಕಮಿಷನ್. ಇಷ್ಟೇ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದನ್ನು ಅಂತ ಹೇಳಿದ್ರೆ ಕೌನ್ಸಿಲರ್ ಆದ ನಂತರ ಅದು ವೃತ್ತಿ ಆಗಬಾರ್ದು, ಅದು ಸೇವೆ ಆಗಬೇಕು ಅಂತ ನಾನು ಒಂದು ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷನಾಗಿ ಸಾಧಿಸಿದಂಥ ಕೆಲಸಗಳನ್ನು ನೋಡಿ ಇವತ್ತು ನನ್ನ ವಾರ್ಡ್ ಕೂಡ ಬದಲಾಗಿದೆ. ಆದರೆ
ಆ ವಾರ್ಡ್ನಲ್ಲಿ ಬಂದಂತ ಒಂದು ಪ್ರತಿಕ್ರಿಯೆಯನ್ನು ನೋಡಿದಾಗ ಬಹುಶಃ ಖಂಡಿತ ಮುಂದಿನ ದಿನಗಳಲ್ಲಿ ಬಂಟ್ವಾಳ ಪುರಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಕೂಡ ಬರ್ತದೆ. ನಮ್ಮ ಗೌರವಾನ್ವಿತ ಮಾಜಿ ಸಚಿವರಾದಂಥ ಸ್ವಚ್ಛ ಚಾರಿತ್ರ್ಯದ ರಮನಾಥರವರ ಒಂದು ಮುಂದಾಳತ್ವದಲ್ಲಿ ನಾವು ಖಂಡಿತ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳುವಂತ ಒಂದು ನಿರೀಕ್ಷೆ ನಮಗಿದೆ. ಪುರಸಭಾ ವ್ಯಾಪ್ತಿಯಲ್ಲಿ ಜನರು ಆಡಳಿತವನ್ನು ನೋಡಿದ್ದಾರೆ. ಕಳೆದ 3 ತಿಂಗಳ ಮೊದಲು ಬಂಟ್ವಾಳದಲ್ಲಿ ಅದು ಪರಿವರ್ತನೆ ಆಗಿದೆ. ಹೊಸ ಶಾಸಕರ ಆಯ್ಕೆ ನಡೆದಿದೆ. ಆ ಶಾಸಕರ ನೇತೃತ್ವದಲ್ಲಿ ಕಳೆದ 5 ವರ್ಷ ಬಂಟ್ವಾಳ ಪುರಸಭೆಯಲ್ಲಿ ವಿರೋಧ ಪಕ್ಷ ಜನಸಾಮಾನ್ಯರ ಧ್ವನಿಯಾಗಿ ಏನು ಕೆಲಸ ಕಾರ್ಯ ಮಾಡಿದೆ, ಏನು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದೆ, ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಶಾಸಕರ ಜೊತೆ ಬಂಟ್ವಾಳ ಪುರಸಭೆಯ ಆಡಳಿತವು ಸೇರಿಕೊಂಡು ಸಮಗ್ರ ಬಂಟ್ವಾಳದಲ್ಲಿ ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಜನಪರವಾದ ಜನರ ನಿರೀಕ್ಷೆಗೆ ಮುಟ್ಟುವಂತ ಜನರಿಗೆ ಪೂರಕವಾದಂಥ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿ ನೀಡಲಿಕ್ಕಿದೆ. ಅದಕ್ಕಾಗಿ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಜನರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ವಿಶ್ವಾಸವನ್ನು ಇಡಬೇಕಾಗಿ ವಿನಮ್ರ ವಿನಂತಿಯನ್ನು ಈ ಸಂದರ್ಭ ಮಾಡಿಕೊಳ್ತಾ ಇದ್ದೇನೆ. ಯಾರಾದರೂ ಪುರಸಭಾ ಸದಸ್ಯರಾಗಿ ಆಯ್ಕೆ ಆದರೆ ಅಲ್ಲಿರುವ ಭ್ರಷ್ಟಾಚಾರವನ್ನು ಫಸ್ಟಿಗೆ ಅದನ್ನು ನಿರ್ಮೂಲನೆಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನಮ್ಮ ಕುಮಾರಸ್ವಾಮಿ ನೇತೃತ್ವದ ರಾಜ್ಯ ಸರ್ಕಾರ ಇದೆ, ನಮ್ಮ ಪುರಸಭೆಗೆ ಏನೆಲ್ಲ ಅನುದಾನಗಳು ಬರಲಿಕ್ಕಿದ್ದಾರೆ ಅದಕ್ಕೆ ತರಲು ನಾವು ಪ್ರಾಮಾಣಿಕವಾಗಿ ಎಲ್ಲ ಗೌರವಾನ್ವಿತ ರಾಜಕೀಯ ಪಕ್ಷದ ಪ್ರತಿನಿಧಿಗಳೇ, ಇದು ಕಂಪ್ಲೀಟ್ ಆಗಲಿಲ್ಲ ಅಂತ ಅನ್ನಿಸ್ತದೆ. ಆದರೂ ನಾವು ಸಮಯದ ಮಿತಿಯಲ್ಲಿರುವ ಕಾರಣ ಮುಗಿಸಲೇಬೇಕಾಗ್ತದೆ. ಬಹಳಷ್ಟು ಪ್ರಶ್ನೆಗಳು ಉಳಿದು ಹೋಗಿರ್ಬೋದು. ಏನಾಗಿದೆ ಅಂತ ಹೇಳಿದ್ರೆ, ಕೇವಲ ನಾವು ಬಂಟ್ವಾಳದಲ್ಲಿ ಮಾತ್ರ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಮಾಡಿ ಸಾಧ್ಯ ಆಗ್ತಿಲ್ಲ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತ ಫ್ಯಾಕ್ಟ್ರಿಗಳಿಗೆ ಸರ್ಕಾರನೇ ಆದೇಶ ಪಡಿಸಬೇಕು ಹೊರತು ನಾವೇನು ಮಾಡುವಂತ ಖಂಡಿತ ಈ ಒಂದು ಪ್ರಕ್ರಿಯೆಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗ್ತಾ ಇದೆ. ಸರ್ಕಾರ ಆದೇಶ ಸ್ಪಷ್ಟವಾದ ಆದೇಶ ನೀಡಿದಲ್ಲಿ ಇಂಥ ಈ ಇಷ್ಟು ಮೈಕ್ರೋನ್ ಅಂತ ಪ್ಲಾಸ್ಟಿಕ್ಗಳ ನಿಷೇಧವನ್ನ ಸರ್ಕಾರವೇ ಹೇರಬೇಕು. ಆ ಮೂಲಕ ನಮ್ಮ ಬಂಟ್ವಾಳದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಎದುರಿಸಿದಾಗ ಪ್ಲಾಸ್ಟಿಕ್ ಮುಕ್ತ ಅನ್ನೋದು ಕೇವಲ ಕಾಟಾಚಾರಕ್ಕೆ ಆಗ್ತಾ ಇದೆಯೋ ಅಥವಾ ನಾಮಕಾವಸ್ಥೆಯ ಕೆಲಸ ಕಾರ್ಯವೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಬಂಟ್ವಾಳ ಪುರಸಭೆಯಲ್ಲಿ ಅದಕ್ಕೆ ಪ್ರಣಾಳಿಕೆಯಲ್ಲಿ ಉಲ್ಲೇಖವನ್ನು ಮಾಡಿದ್ದೇವೆ, ಜನರನ್ನು ಜಾಗೃತಿ ಮಾಡುವುದು ಮೊದಲ ಆದ್ಯತೆ. ಎಲ್ಲಿವರೆಗಂತೆ ಕಳೆದ ಹಲವಾರು ತಿಂಗಳಿಂದ ಬಂಟ್ವಾಳ ಪುರಸಭೆ ಅಂಗಡಿಗಳಿಗೆ ದಾಳಿ ಮಾಡಿ ಪ್ಲಾಸ್ಟಿಕ್ ಅನ್ನು ವಶಪಡಿಸುವಂತಹ ಕೆಲಸ ಮಾಡಿತ್ತು. ಆ ಬಂಟ್ವಾಳ ಪುರಸಭೆಯ ಒಳಗೆ ಹೋದಂತಹ ಪ್ಲಾಸ್ಟಿಕ್ಗಳು 3-4 ದಿವಸದಲ್ಲಿ ಮತ್ತೊಂದು ಅಂಗಡಿಗೆ ಮಾರಾಟ ಆದಂತಹ ಉದಾಹರಣೆಗಳು ಇವೆ. ಹಾಗಾದ್ರೆ ಪ್ಲಾಸ್ಟಿಕ್ ಮುಕ್ತ ಎನ್ನುವುದರ ಅರ್ಥ ಏನು? ಒಂದು ಕಡೆಯಿಂದ ಪ್ಲಾಸ್ಟಿಕ್ ಮುಕ್ತ ಅಂಗಡಿಗಳಿಗೆ ದಾಳಿ, ಮತ್ತೊಂದು ಕಡೆಯಿಂದ ಅದೇ ಪ್ಲಾಸ್ಟಿಕ್ ಅನ್ನು ಮತ್ತೊಂದು ಅಂಗಡಿಗೆ ಮಾರುವುದರ ಮೂಲಕ ಹಣ ಮಾಡುವ ದಂಧೆ. ಇದು ಬಂಟ್ವಾಳ ಪುರಸಭೆಯಲ್ಲಿ ನಡೆದಿದೆ. ಬಂಟ್ವಾಳ ಪುರಸಭೆ ಪ್ಲಾಸ್ಟಿಕ್ ಮುಕ್ತ ಮಾಡುವ ನಿಟ್ಟಿನಲ್ಲಿ ಜನಜಾಗೃತಿ, ಮೊದಲು ಜನರು ಜಾಗೃತಿ ಆಗಬೇಕು. ಪ್ಲಾಸ್ಟಿಕ್ ಬಳಸದ ರೀತಿ ಜನರನ್ನು ಜಾಗೃತಿ ಮಾಡಬೇಕು. ಆ ನಂತರ ಕಟ್ಟುನಿಟ್ಟಿನ ಕಾನೂನನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡ್ತದೆ.